ನಮ್ಮ ವಿವಿಧ ಸುಮಾರು 17 ಪಂಚಾಯತ್ಗಳ ಅಧ್ಯಕ್ಷರುಗಳನ್ನ ಕರೀಲಿಕ್ಕೆ ಏನು ಕಾರಣ, ಅದರ ಬಗ್ಗೆ ಸ್ವಲ್ಪ ಮಾತಾಡಿಕೊಳ್ಳಲಿಕ್ಕೆ ಇದೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಕುಮಾರಿ ಶ್ರೀವಾಣಿ ಅವರು ಸಂಶೋಧನಾ ವಿದ್ಯಾರ್ಥಿನಿ. ಹೊಸತನವ ನೀಡು ಆತ್ಮಾಂತರಾತ್ಮಗಳ ವಿಷಗಳನ್ನು ಕಳೆದು ಒಂದಾಗಿಸೆಲ್ಲರನು ಮನಸ್ಸುಗಳ ಬೆಸೆದು ನಾನೆಂಬ ಗರ್ವವನ್ನು ನೀ ದೂರ ಮಾಡು, ನಾವೆಲ್ಲರೊಂದೆಂಬ ತತ್ವವನ್ನು ಸಾರು, ನಾವೆಲ್ಲರೊಂದೆಂಬ ತತ್ವವನ್ನು ಸಾರು. ವಾ ಬೆಳಕೆ ಬೆಳಕೆ ನಮ್ಮೊಳಗ ಬೆಳಗು, ಮುದುಡಿರುವ ಮನಕ್ಕೆಲ್ಲ ಹೊಸತನವ ನೀಡು, ಮುದುಡಿರುವ ಮನಕ್ಕೆಲ್ಲ ಹೊಸತನವ ನೀಡು. ಭಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತದ್ದು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಅದು ಮಾತ್ರ ಅಲ್ಲದೆ ನಮ್ಮ ಸಮ್ಮೇಳನದ ಕಾರ್ಯದರ್ಶಿ ಹೌದು ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಅವರಿಂದ ಸ್ವಾಗತ. ಇಲ್ಲಿ ಎಲ್ಲ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಸಂಚಾಲಕರುಗಳ ಒಂದು ಸಭೆಯನ್ನು ಕರೆದಿದ್ದೇವೆ. ಅದರಲ್ಲಿ ಸುಮಾರು 125 ಮಂದಿ ಎಲ್ಲ ಪದಾಧಿಕಾರಿಗಳು ಅದರಲ್ಲಿ ಭಾಗವಹಿಸಿದ್ರು. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಹಾಲ್ನಲ್ಲಿ ಆ ಕಾರ್ಯಕ್ರಮ ನಡೆದಿದೆ, ಆ ಸಭೆ ನಡೆದಿದೆ. ಇದೀಗ ಇವತ್ತು ನಮ್ಮ ವಿಧಾನಸಭಾ ಅಧ್ಯಕ್ಷರು ಮತ್ತು ಈ ಭಾಗದ ಶಾಸಕರು ಆಗಿರ್ತಕ್ಕಂತಹ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಂಚಾಯತ್, ಈ ನಮ್ಮ ಉಳ್ಳಾಲ ತಾಲೂಕಿನ ಪಂಚಾಯತಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳ ಎಲ್ಲ ಸಭೆಯನ್ನ ಈ ದಿವಸ ನಾವೆಲ್ಲ ಕರೆದಿದ್ದೇವೆ. ಮುಖ್ಯವಾಗಿ ಇಲ್ಲಿ ನಮ್ಗೆಲ್ಲರಿಗೂ ಕೂಡ ಮೊದಲಾಗಿ ಹೇಳಬೇಕಾದಂತ ವಿಚಾರ ಎಂತದ್ದು ಅಂತಂದ್ರೆ, ಈ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅದು ಈ ಉಳ್ಳಾಲ ತಾಲೂಕಿನ ಸಮ್ಮೇಳನ. ಅದು ಮುಖ್ಯವಾಗಿ ಉಳ್ಳಾಲ ತಾಲೂಕಿನಲ್ಲಿ ನಡೆಯತಕ್ಕಂಥ ಒಂದು ಸಮ್ಮೇಳನ ಆಗಿರೋದ್ರಿಂದ ಇದರ ಯಶಸ್ವಿ ಎಲ್ಲರ ಕೈಯಲ್ಲಿದೆ. ಇದು ಒಬ್ಬೊಬ್ಬರ ಕೈಯಲ್ಲಿ ಇರುವಂತದ್ದಲ್ಲ. ಈ ಉಳ್ಳಾಲ ತಾಲೂಕಿಗೆ ಸೇರಿರ್ತಕ್ಕಂತಹ ಜನತೆ ಮತ್ತು ಅಧಿಕಾರಿಗಳಿರ್ಬೋದು, ಪಂಚಾಯತ್ ಅಧ್ಯಕ್ಷರುಗಳು ಇರ್ಬೋದು, ಎಲ್ಲರ ಕೈಯಲ್ಲಿ ಈ ಒಂದು ಯಶಸ್ಸಿನ ಒಂದು ಜವಾಬ್ದಾರಿ ಇದೆ. ಆದ ಕಾರಣ ಯಾವುದೇ ಒಂದು ಉಳ್ಳಾಲ ತಾಲೂಕಿನಲ್ಲಿ ಹಿಂದೆಯೂ ಕೂಡ ಹಾಗೆ ಯಾವುದೇ ಒಂದು ಕಾರ್ಯಕ್ರಮಗಳು ನಡೆದಿದ್ರು ಕೂಡ ಅದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಯಾಕೆ ನಡೆದಿದೆ ಅಂತಂದ್ರೆ, ಇಲ್ಲಿ ಅಂತಹ ನಾಯಕತ್ವವನ್ನು ಹೊಂದಿರತಕ್ಕಂಥ ಸಾಮರ್ಥ್ಯವುಳ್ಳಂತ ಜನಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇದ್ದಾರೆ. ಆದ್ರೆ ಆದ್ದರಿಂದ ಇಲ್ಲಿ ನಾವು ಇವತ್ತು ಈ ಪಂಚಾಯತ್ ಎಲ್ಲ ನಮ್ಮ ಈ ಒಂದು ಉಳ್ಳಾಲ ತಾಲೂಕಿಗೆ ಸೇರಿದಂತ ಯಾವ ಪಂಚಾಯತಿಗಳಿವೆ ಆ ಎಲ್ಲ ಪಂಚಾಯತಿಗಳ ಅಧ್ಯಕ್ಷರುಗಳು, ಅದೇ ರೀತಿಯಲ್ಲಿ PDOಗಳು, ಕಾರ್ಯದರ್ಶಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಿಬ್ಬಂದಿ ವರ್ಗಗಳು, ಎಲ್ಲ ಸದಸ್ಯರುಗಳು, ಸಂಬಂಧಪಟ್ಟ ಸದಸ್ಯರುಗಳೆಲ್ಲ ಇಲ್ಲಿದ್ದಾರೆ, ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಅವರನ್ನೆಲ್ಲ ಸೇರಿಸಿ ಅವರ ಜವಾಬ್ದಾರಿ ಎಂತದ್ದು, ನಾವು ಏನ್ ಮಾಡ್ಬೇಕು ಎನ್ನುವುದರ ಬಗ್ಗೆ ಪ್ರಸ್ತಾವನೆಯಲ್ಲಿ ಈಗ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಹೇಳಲಿಕ್ಕಿದ್ದಾರೆ. ಇದೀಗ ಇಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಮತ್ತು ಈ ಒಂದು ವಿಶ್ವವಿದ್ಯಾನಿಲಯವನ್ನು ಒಂದು ಶಿಸ್ತುಬದ್ಧ ಸಂಸ್ಥೆಯನ್ನಾಗಿ ಕಟ್ಟುವಂತ ಕನಸು ಕಂಡಂತ ಒಬ್ಬ ಅಭಿವೃದ್ಧಿಯ ನೇತಾರ ರಾಜೀವ್ ಮೊಗವೀರರು ನಮ್ಮೊಂದಿಗಿದ್ದಾರೆ. ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ಇಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಮಾತ್ರ ಅಲ್ಲದೆ ಒಳ್ಳೆಯ ರಾಜಕಾರಣಿಯು ಸದಾಶಿವ ಉಳ್ಳಾಲ್ರವರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪರಿಷತ್ತಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತವರು ಇಂದು ನಮ್ಮೊಂದಿಗಿರುವವರು ನಮ್ಮ ಜಿಲ್ಲೆಯಲ್ಲ ರಾಜ್ಯದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಅವರು ಮುಖ್ಯವಾಗಿ ಬಹಳಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದುಕೊಂಡು ಒಂದು ಮಹಿಳೆಯರು ಹೇಗಿರ್ಬೇಕು ಅನ್ನೋದನ್ನ ಈ ಒಂದು ನಾಡಿಗೆ ತೋರಿಸಿಕೊಟ್ಟಂತಹ ನಮ್ಮ ಗೌರವದ ವ್ಯಕ್ತಿ ಮಮತಾ ಡಿ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಇದರಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಏನೆಲ್ಲ ನಮ್ಮ ಇಲ್ಲಿ ಏನು ಜಿಲ್ಲೆಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳು ಆಗ್ತಾ ಇದೆ ಅದೆಲ್ಲ ನಮ್ಮ ಪರಿಷತ್ತಿನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇದು ನಡೆಯುತ್ತದೆ. ಅವರು
ಬಹಳಷ್ಟು ಈ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದಂತ ಸೇವೆ ಸಲ್ಲಿಸಿದಂತ ಅನುಭವಿ ವ್ಯಕ್ತಿಯು ಕೂಡ ಆಗಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಶ್ರೀನಾಥ್ ರವರು, ಅವರನ್ನು ನಾನು ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯವಾಗಿ ಕೆಲವು ಅಧಿಕಾರಿಗಳಿದ್ದಾರೆ. ಮುಖ್ಯವಾಗಿ ಶಿಶು ಅಭಿವೃದ್ಧಿ ಇದರ ಅಧಿಕಾರಿಯಾಗಿರ್ತಕ್ಕಂಥ ಶೈಲಾ ಕಾರಗಿ ಅವರಿದ್ದಾರೆ. ಶೈಲಾ ಕಾರಗಿ ಅವರನ್ನು ನಾನು ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅಧಿಕಾರಿಗಳು, ಮುಖ್ಯ ಕೋಟಕಾರೆ ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿ ಮಾಲಿನಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪರಿಷತ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ HR ಈಶ್ವರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿದ್ದಾರೆ. ಯಾಕಂದ್ರೆ ಕೊಣಾಜೆ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇರೋದ್ರಿಂದ ಅವರನ್ನು ನಾವು ವೇದಿಕೆಗೆ ಕರೆದಿದ್ದೇವೆ. ಮುಖ್ಯವಾಗಿ ಗೀತಾ ದಾಮೋದರ್ ಅವರು, ಅವರನ್ನ ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ನಗರಸಭೆ ಆಯುಕ್ತರು, ಅವರು ಕೂಡ ಸಾಹಿತಿ, ಒಳ್ಳೆ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಅವರು ನಮ್ಮ ಮತ್ತಳಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದೆ. ಅವರನ್ನು ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಈ ಒಂದು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾತ್ರ ಅಲ್ಲದೆ ಈ ಒಂದು ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇಲ್ಲಿ ಯೂನಿವರ್ಸಿಟಿಯಲ್ಲಿ ಎಷ್ಟೆಷ್ಟೋ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಬಹಳಷ್ಟು ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಧನಂಜಯ ಕುಂಬಳೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲ ಪ್ರಾಧ್ಯಾಪಕರಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿದ್ದಾರೆ, ಮಂಗಳೂರು ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರಿದ್ದಾರೆ. ಅದರೊಟ್ಟಿಗೆ ನಮ್ಮ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಗ್ರಾಮ ಪಂಚಾಯತಿನ PDOಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಸದಸ್ಯರುಗಳಿದ್ದಾರೆ. ಎಲ್ಲರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದರೊಟ್ಟಿಗೆ ನಮ್ಮ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳು ಕೂಡ, ಮುಖ್ಯೋಪಾಧ್ಯಾಯರು ಕೂಡ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದರ ಒಟ್ಟಿಗೆ ಮಾಧ್ಯಮ ಅಧ್ಯಕ್ಷರುಗಳು ಕೂಡ ಎಲ್ಲ ಈಗ ಈ ಉಳ್ಳಾಲ ತಾಲೂಕಿಗೆ ಸೇರಿದಂತೆ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳನ್ನು ಕೂಡ ನಾನು ಪರಿಷತ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮಾತ್ರ ಅಲ್ಲದೆ ನಮ್ಮ ಈ ಒಂದು ಸಮ್ಮೇಳನದ ಸಮಿತಿಯ ಪದಾಧಿಕಾರಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಮಾತ್ರ ಅಲ್ಲದೆ ನಮ್ಮ ಸಂಘಟನಾ ಇಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ, ಅದೇ ರೀತಿಯಲ್ಲಿ ನಮ್ಮ ಉಳ್ಳಾಲ ತಾಲೂಕಿನ ಪರಿಷತ್ತಿನ ಕೋಶಾಧಿಕಾರಿಗಳಾಗಿರತಕ್ಕಂತಹ ಲಯನ್ ಚಂದ್ರಶೆಟ್ಟಿ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಎಲ್ಲ ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ, ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಬಹಳ ಪ್ರೀತಿಯಿಂದ ಪರಿಷತ್ತಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಲೋಚನೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದೀಗ ಮೂರ್ತ ರೂಪಕ್ಕೆ ಬರ್ತಾ ಇದೆ. ಇನ್ನೂ ಅದು ಪೂರ್ಣವಾಗಿ ಆಗಿಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ಅದು ಪೂರ್ಣತ್ವದ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡುವುದಕ್ಕಿದೆ. ಏನೇನು ಕೆಲಸ ಕಾರ್ಯಗಳಾಗಿವೆ ಈವರೆಗೆ ಅನ್ನುವುದರ ಕುರಿತು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಗೆ ಕೆಲವು ಮಾತುಗಳು. ನಾವು ಈಗಾಗಲೇ 2-3 ಮುಖ್ಯ ಈ ಊರಿನ ಮುಖ್ಯರನ್ನೆಲ್ಲ ಕರೆದು, ನಿಮ್ಗೆ ಗೊತ್ತೇ ಇದೆ, ನೀವೇ ಮೊದಲ ಸಮಾಲೋಚನಾ ಸಭೆಗೆ ನಿಮ್ಮ ಅನೇಕರು ಅಧಿಕಾರಿಗಳು ಮತ್ತೆ PDOಗಳು, ಪಂಚಾಯತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಊರಿನ ಗಣ್ಯರು ನೀವೆಲ್ಲ ಆಗಮಿಸಿ ಸನ್ಮಾನ್ಯ ಸ್ಪೀಕರ್ ಅವರ ನೇತೃತ್ವದಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಇಡೀ ನಮ್ಮ ಉಳ್ಳಾಲ ತಾಲೂಕಿನ ಎಲ್ಲರ ಸಹಕಾರ ಇದೆ ಎನ್ನುವ ಮಾತುಗಳು ಮತ್ತು ಅದರ ಆ ತರಹದ ಒಂದು ನಮಗೊಂದು ಭರವಸೆಯ ಮಾತುಗಳು ಬಂದಿದ್ವು. ಮಾತ್ರ ಅಲ್ಲ, ಅದರ ನಂತರ ನಾವು ಸನ್ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸಮಿತಿಗಳನ್ನು ನಾವು ರಚನೆ ಮಾಡಿ, ಆ ಸಮಿತಿಗಳನ್ನು ಘೋಷಣೆ ಮಾಡಿ, ಆ ಸಮಿತಿಗಳ ಜವಾಬ್ದಾರಿಗಳು ಏನು ಎನ್ನುವುದನ್ನು ಕೂಡ 2ನೇ ಸಭೆಯಲ್ಲಿ ನಾವು ಮಂಡಿಸಿದ್ದೇವೆ. ಈಗ ಈವರೆಗೆ ಬೇರೆ ಬೇರೆ ಸಮಿತಿಗಳಲ್ಲಿ ಏನೇನು ಕೆಲಸ ಆಗಿದೆ ಎನ್ನುವುದನ್ನು ಸ್ವಲ್ಪ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಗೌರವಾಧ್ಯಕ್ಷರಾಗಿ ಸಮ್ಮೇಳನಕ್ಕೆ ಒಂದು ಸ್ವಾಗತ ಸಮಿತಿಯನ್ನು ನಾವು ಮಾಡಿದ್ದೇವೆ. ಇದರ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ UT ಖಾದರ್, ಸಭಾಧ್ಯಕ್ಷರು, ವಿಧಾನಸಭೆ ಕರ್ನಾಟಕ ಮತ್ತು
ಉಳ್ಳಾಲದ ನಮ್ಮ ಪ್ರೀತಿಯ ಶಾಸಕರು, ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಕಾರ್ಯಾಧ್ಯಕ್ಷರಾಗಿ ಪ್ರೊಫೆಸರ್ PL ಧರ್ಮ, ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ, ಮತ್ತು ಉಪಾಧ್ಯಕ್ಷರುಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಶ್ರೀ ರಾಜು ಮಗುವಿನ KS, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿಯವರು, ಮೂಡದ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಲ್ ಅವರು, ಸಾಮಾಜಿಕ ಮುಖಂಡರಾದ ಸತೀಶ್ ಕುಂಪಲ, ಸಂತೋಷ್ ಕುಮಾರ್ ಗೋಳಿಯಾರು, ಇಬ್ರಾಹಿಂ ಕೋಡಿಜಾಲ್, KT ಸುವರ್ಣ, ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ, ಪ್ರಶಾಂತ್ ಕಾಜವ ಮಿತ್ತಕೋಡಿ, ಜಗದೀಶ್ ಆಳ್ವ ಕುವೆತ್ತಬೈಲು, ಸುರೇಶ್ ಭಟ್ನಾಗರ್ ತೊಕ್ಕೊಟ್ಟು, ಸುರೇಶ್ ಚೌಟ ಕಕ್ಕೆಮಜಲು, ಸಂತೋಷ್ ಕುಮಾರ್ ಶೆಟ್ಟಿ ಹಸಿಗೋಳಿ ಇವರು ಉಪಾಧ್ಯಕ್ಷರಾಗಿ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಸಾಪ ಉಳ್ಳಾಲ ತಾಲೂಕಿನ ಅಧ್ಯಕ್ಷ ಧನಂಜಯ, ಮತ್ತು ಕಾರ್ಯದರ್ಶಿಯಾಗಿ K ರವೀಂದ್ರ ರೈ ಕಲ್ಲಿಮಾರು, ಉಳ್ಳಾಲ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು, ಮತ್ತು ಕೋಶಾಧಿಕಾರಿಗಳಾಗಿ ಲಯನ್ ಚಂದ್ರಹಾಸ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಕಸಾಪ, ಮತ್ತು ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ತ್ಯಾಗಂ ಹರೇಕಳ ಮತ್ತು ರಾಧಾಕೃಷ್ಣ ರಾವ್ ಕೊಳಾಜೆ ಇವರು ಈ ಸಮಿತಿಯಲ್ಲಿ ಇದ್ದಾರೆ. ಅದಲ್ಲದೆ ಬೇರೆ ಬೇರೆ ನಾವು ಸಮಿತಿಗಳನ್ನ ಕೆಲಸದ ನಿಮಿತ್ತ ವಿವಿಧ ಸಮಿತಿಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ಪುಸ್ತಕ ಪ್ರದರ್ಶನ ಮತ್ತು ವಸ್ತು ಪ್ರದರ್ಶನ ಸಮಿತಿಯಲ್ಲಿ ಪ್ರಸಾದ್ ರೈ ಕಲ್ಲಿಮಾರು ಅವರು ಅಧ್ಯಕ್ಷರಾಗಿರ್ತಾರೆ. ಸಂಚಾಲಕರಾಗಿ ತ್ಯಾಗಂ ಹರೇಕಳ, ಪ್ರಸಾದ್ ಎಂ ಮತ್ತು ಕಿರಣ್ ಅವರು ಅಧ್ಯಕ್ಷರಾಗಿ ಮತ್ತು ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾರೆ. ಈಗಾಗಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಈ ಆವರಣದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳ ಸಭಾಂಗಣದ ಆವರಣದಲ್ಲಿ ಎರಡು ಕಡೆ, ಮಂಗಳ ಸಭಾಂಗಣದ ಒಳಗಡೆ ಮುಖ್ಯ ವೇದಿಕೆ ಇರುತ್ತೆ, ಅದರ ಎರಡೂ ಬದಿಗಳಲ್ಲಿ ನಾವು ವಿವಿಧ ಮಳಿಗೆಗಳನ್ನು ಹಾಕೊಂಡಿದ್ದೇವೆ. ಒಂದು ಕಡೆಯಲ್ಲಿ ವಸ್ತು ಸಂಗ್ರಹಾಲಯದ ಮಳಿಗೆ ಇರ್ತದೆ ಮತ್ತು ಅದನ್ನು ಮುಂದುವರೆದು ಪುಸ್ತಕ ಮಳಿಗೆ ಇರ್ತದೆ. 30 ಪುಸ್ತಕ ಮಳಿಗೆಗಳು ಮತ್ತು ಒಂದು ವಿಶಾಲವಾದ ವಸ್ತು ಸಂಗ್ರಹಾಲಯ, ಕರಾವಳಿಯ ಸಾಂಸ್ಕೃತಿಕ ವಸ್ತುಗಳನ್ನು ಇಟ್ಟ ವಿದ್ಯಾರ್ಥಿಗಳು ತುಂಬಾ ಸಂಖ್ಯೆಯಲ್ಲಿ ಬರುವುದರಿಂದ ಕರಾವಳಿಯ ಒಂದು ಸಾಂಸ್ಕೃತಿಕ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ವಸ್ತುಗಳ ಸಂಗ್ರಹದ ಕೆಲಸದಲ್ಲಿ ನಾವು ನಿರತರಾಗಿದ್ದೇವೆ. ಪುಸ್ತಕ ಮಳಿಗೆಗಳು ಈಗಾಗಲೇ 10ರಷ್ಟು ಪುಸ್ತಕ ಮಳಿಗೆಗಳು ಈಗಾಗಲೇ ನೋಂದಾಯಿಸಿವೆ. ಉಳಿದದಕ್ಕೆ ಅದರ ತಯಾರಿಗಳನ್ನ ಆ ಸಮಿತಿಯವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇತರ ಮಳಿಗೆಗಳು, ಆಹಾರದ ಮಳಿಗೆ ಇರಬಹುದು ಅಥವಾ ಬೇರೆ ಬೇರೆ ಗುಡಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಮಳಿಗೆ ಇರಬಹುದು ಇತ್ಯಾದಿಗಳನ್ನು ಇನ್ನೊಂದು ಭಾಗದಲ್ಲಿ, ಹಾಗೆ ಮಂಗಳ ಸಭಾಂಗಣದ ಆ ಭಾಗ ಈ ಭಾಗದಲ್ಲಿ ನಾವು ಪೆಂಡಾಲ್ ಹಾಕಿ ಈ ಮಳಿಗೆಗಳು ಮತ್ತು ವಸ್ತು ಪ್ರದರ್ಶನದ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಇನ್ನೊಂದು ಮೆರವಣಿಗೆ ಸಮಿತಿ ಅಂತ ಈಗಾಗಲೇ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಅದಕ್ಕೆ ಅಧ್ಯಕ್ಷರಿದ್ದಾರೆ, ಮತ್ತು ಮೋಹನ್ ಶಿರ್ಲಾಲ್ ಮತ್ತು ರವೀಂದ್ರ ಬಂಗೇರ ಕೊಡಾಜಿ ಇವರು ಇದರ ಸಂಚಾಲಕರಾಗಿದ್ದಾರೆ. ಅವರ ಒಂದು ತಂಡವೇ ಇದರಲ್ಲಿ ಈಗಾಗಲೇ ಕರ್ತವ್ಯವನ್ನು ನಿರ್ವಹಿಸಿದೆ. ಶಿರ್ಲಾಲ್ ಅವರು ಅದಕ್ಕೆ ಮೆರವಣಿಗೆಗೆ ಬೇಕಾದ ಸಮಗ್ರ ಪಟ್ಟಿಯನ್ನು ಹಸಿಗೋಳಿ ಕೇಂದ್ರ ಮೈದಾನದಿಂದ ನಾವು ಮೆರವಣಿಗೆ ಬೆಳಗ್ಗೆ 8:45 ಆರಂಭ ಮಾಡ್ತೇವೆ. ಅಲ್ಲಿ ವಿವಿಧ ರೀತಿಯ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ತಂಡಗಳನ್ನು ನಾವು ಇಟ್ಕೊಂಡಿದ್ದೇವೆ. ಏನೇನು ವಿವರಗಳು ಅಂತ ನಾವು ಇಲ್ಲಿ ಈಗ ಪ್ರಸ್ತಾಪಿಸುವಷ್ಟು ಸಮಯ ದೀರ್ಘ ಆಗಿದೆ ಎನ್ನುವ ಕಾರಣಕ್ಕಾಗಿ ನಾವು ಮಾಡುವುದಿಲ್ಲ. ಅಲ್ಲಿಂದ ನೇರವಾಗಿ ಮಂಗಳ ಸಭಾಂಗಣದವರೆಗೆ ನಾವು 9:45 ಆಗುವಾಗ ಮಂಗಳ ಸಭಾಂಗಣಕ್ಕೆ ಮೆರವಣಿಗೆ ತಲುಪಬೇಕು ಎನ್ನುವುದು ನಮ್ಮ ನಿರೀಕ್ಷೆ. ಅಲ್ಲಿಂದ ಫ್ಲಾಗ್ ಹೋಸ್ಟಿಂಗ್, ಧ್ವಜಾರೋಹಣ ನಡೆಯುತ್ತದೆ. ರಾಷ್ಟ್ರ ಧ್ವಜಾರೋಹಣ, ಸಮ್ಮೇಳನ, ಕನ್ನಡದ ಧ್ವಜ ಮತ್ತು ಸಮ್ಮೇಳನದ ಧ್ವಜದ ಪರಿಷತ್ತಿನ ಧ್ವಜವನ್ನು ನಾವು ಧ್ವಜಾರೋಹಣ ಆದ ಬಳಿಕ ಒಳಗಡೆ ಅತಿಥಿಗಳು ಗಣ್ಯರು ಮೆರವಣಿಗೆ ಮೂಲಕ ಒಳಗಡೆ ಬರ್ತಾರೆ. ಇವಿಷ್ಟು ಕೆಲಸಗಳು, ಮೆರವಣಿಗೆ ಕೆಲಸವನ್ನ ಮೋಹನ್ ಶಿರ್ಲಾಲು ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ತಂಡ ಈಗಾಗಲೇ ಎಲ್ಲ ವಿವರಗಳನ್ನ ಮಾಡಿದೆ. ಕೆಲವು ಇನ್ನು ನಿಮ್ಮ ಕಡೆಯಿಂದ ಅದಕ್ಕೆ ಏನು ಸಹಕಾರ ಬೇಕು ಅನ್ನೋದನ್ನು ನಾವು ಮುಂದೆ ಪ್ರಸ್ತಾಪ ಮಾಡ್ತೇವೆ. ಇನ್ನು ಆಹಾರ ಸಮಿತಿ, ಅದರಲ್ಲಿ ಚಂದ್ರಹಾಸ್ ಅಡ್ಯಂತಾಯ ಕುತಾರಗುಪ್ತ ಅವರು ಅದರ ಅಧ್ಯಕ್ಷರು, ರಾಧಾಕೃಷ್ಣ ರಾವ್ ಕೊಣಾಜೆ ಮತ್ತು ಕೇಶವ ಬಂಗೇರ್ ಮಂಗಳೂರು ಇವರು ಅದರ ಸಂಚಾಲಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಈಗಾಗಲೇ ರಾಧಾಕೃಷ್ಣ ರಾವ್ ಕೊಣಾಜೆಯವರು ಅದಕ್ಕೆ ಸಂಬಂಧಪಟ್ಟ ಹಾಗಿರುವ ಚಂದ್ರಹಾಸ ಅಡ್ಯಂತಾಯ ಜೊತೆ ಮಾತಾಡಿಕೊಂಡು ಅದಕ್ಕೆ ಆಹಾರವನ್ನು ನಾವು ಹೇಗೆ ವ್ಯವಸ್ಥೆ ಮಾಡಿದ್ದೇವೆ ಅಂದ್ರೆ, ಇಲ್ಲೇ ಅಡುಗೆ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಿದ್ದೇವೆ. ನಮ್ಮ ಮಂಗಳ ಆಡಿಟೋರಿಯಂನ ಹಿಂಭಾಗದಲ್ಲಿ ಅಡುಗೆ ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ. ಮತ್ತೆ ಕೂತು ಊಟ ಮಾಡೋದಕ್ಕೆ, VIP-ಗಳಿಗೆ ಕೂತು ಊಟ ಮಾಡೋದಕ್ಕೆ ಒಂದು 200-250 ಜನ ಕೂತ್ಕೊಳ್ಳುವಷ್ಟು ಕೂತು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉಳಿದಂತೆ ಬಫೆ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಪ್ರತಿದಿನ ಬೆಳಿಗ್ಗೆ ಸುಮಾರು 1,000ದಷ್ಟು ಏನು ನಮ್ಮ ತಿಂಡಿ ಮತ್ತು ಚಾದ ವ್ಯವಸ್ಥೆ, ಮಧ್ಯಾಹ್ನಕ್ಕೆ ಈಗ ನಾವು 2,000ರಿಂದ 2,500ದಷ್ಟು ಊಟದ ವ್ಯವಸ್ಥೆ, ಅದು 2 ದಿನಗಳು, ಮತ್ತು ಸಂಜೆಯ ಒಂದು ತಿಂಡಿ ವ್ಯವಸ್ಥೆ, ರಾತ್ರಿ ಇಲ್ಲಿ ಯಾರು ಕಾರ್ಯಕರ್ತರಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡೋದಕ್ಕೆ ಬೇಕಾಗುವ ಸಕಲ ಸಿದ್ಧತೆಗಳಾಗಿವೆ. ಅದಕ್ಕೆ ಏನೇನು ಈಗಾಗಲೇ ಅದರ ಅಡುಗೆಯವರನ್ನ ನಾವು ನಿಗದಿಪಡಿಸಿ ಆಗಿದೆ, ಅವರ ತಂಡವನ್ನ. ಅವರಿಂದ ರಾಧಾಕೃಷ್ಣ ರಾವ್ ಅವರು ಈಗಾಗಲೇ ಪಟ್ಟಿ ತಗೊಂಡಿದ್ದಾರೆ, ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತವೆ ಸಾಮಗ್ರಿಗಳನ್ನು ನಾವು ಒದಗಿಸೋದು,
ಮತ್ತು ಅಡುಗೆಯನ್ನು ಇಲ್ಲಿ ಮಾಡೋದು. ಇದು ನಮ್ಮ ಯೋಚನೆ. ಸಾಮಗ್ರಿಗಳು ಏನೇನು ಬೇಕಾಗ್ತವೆ, ಆ ಸಾಮಗ್ರಿಗಳನ್ನು ಹೇಗೆ ಹೊಂದಿಸುವುದು, ಅದನ್ನು ಈ ಸಭೆಯಲ್ಲಿ ನಾವು ಚರ್ಚೆಗೆ ಮುಂದೆ ಎತ್ತಿಕೊಳ್ಳುವರಿದ್ದೇವೆ. ಇನ್ನು ಆರ್ಥಿಕ ಸಮಿತಿ ದೇವದಾಸ್ ಭಂಡಾರಿ ಕುರ್ನಾಡು ಅವರ ಅಧ್ಯಕ್ಷತೆಯಲ್ಲಿ ರಾಧಾಕೃಷ್ಣ ರೈ ಉಮಿಯಾ, ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಅವರ ಸಂಚಾಲಕತ್ವದಲ್ಲಿ ಮತ್ತು ಮುಖ್ಯವಾಗಿ ನಮ್ಮ ಸಮಿತಿಯ ಕೋಶಾಧಿಕಾರಿ ಚಂದ್ರಹಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆರ್ಥಿಕ ಸಮಿತಿಯ ಕೆಲಸಗಳು ಸಾಗ್ತಾ ಇವೆ. ಈಗಾಗಲೇ ಅನೇಕ ದಾನಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ ಮತ್ತು ಅವರಿಗೆ ಮನವಿಯನ್ನು ನಾವು ಸಮರ್ಪಣೆ ಮಾಡಿದ್ದೇವೆ. ಒಂದು ದೊಡ್ಡ ಮೊತ್ತದಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಎಷ್ಟು ಬರ್ತದೆ ಅನ್ನೋದ್ರ ಬಗೆಗೆ ಇನ್ನೂ ಕೂಡ ನಮಗೆ ಖಚಿತವಾದ ಒಂದು ರೂಪ ನಮಗೆ ಸಿಕ್ಕಿಲ್ಲ. ಅದರಿಂದ ಆರ್ಥಿಕವಾದ ದೊಡ್ಡ ಮೊತ್ತ, ಒಂದು ಸುಮಾರು 30 ಲಕ್ಷದಷ್ಟು ನಮಗೆ ಆರ್ಥಿಕ ವೆಚ್ಚ ತಗಲುವ ಒಂದು ಸಮ್ಮೇಳನ ಇದು. ಅದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ದಿನ ಬಹಳ ಕಡಿಮೆ ಇರೋದ್ರಿಂದ ಒಂದು ಏನಾಗಿದೆ ಅಂದ್ರೆ, ಇನ್ನು ಒಂದು ವಾರ ಕರೆಕ್ಟ್ ಆಗಿ ನಮ್ಗೆ ಒಂದು ವಾರ ಸಿಗೋದು. ಆ ಒಂದು ವಾರದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡೋದು ಎನ್ನುವುದು ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿ ನಮ್ಮ ಎದುರಿಗಿದೆ. ಬಟ್ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಗುತ್ತೆ ಅಂತ ನಾವು ನಂಬಿದ್ದೇವೆ. ವೇದಿಕೆ ಮತ್ತು ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷರಾಗಿ ಪ್ರೊಫೆಸರ್ ಭೋಜ ಪೂಜಾರಿ ಅವರಿದ್ದಾರೆ, ಸಂಚಾಲಕರಾಗಿ ಮಾಧವ್ ಉಳ್ಳಾಲ್ ಮತ್ತು ನಿರ್ಮಲ್ ಭಟ್ ಅವರಿದ್ದಾರೆ. ವೇದಿಕೆಯ ಅಲಂಕಾರ ಮತ್ತು ಹಸೆಗೋಳಿಯಿಂದ ತೊಡಗಿ ಈ ಆವರಣಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಪುಸ್ತಕೆಯಲ್ಲಿ ಬರುವುದರಿಂದ ಒಂದು ಆವರಣ, ಒಂದು ಅಲಂಕಾರ ಚಂದ ಆಗ್ಬೇಕು, ಬರುವಾಗ ನೋಡುವವರಿಗೆ ಒಂದು ಕಣ್ಣಿಗೆ ಕೂಡ ಅದು ಕಾಣುವ ಹಾಗೆ ಚಂದ ಆಗ್ಬೇಕು ಅನ್ನುವ ದೃಷ್ಟಿಯಿಂದ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ. ನಾವು ಮುಂದೆ ನಾಳೆ ಅಥವಾ ನಾಳ್ದು ಆ ಸಮಿತಿಯವರು ಕೂತ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂಟಿಂಗ್ಸ್ ಎಲ್ಲ ಈಗಾಗಲೇ ಶ್ರೀನಾಥ್ ಸರ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಫ್ಲಾಗ್ ಬಂಟಿಂಗ್ಸ್ ಅದನ್ನೆಲ್ಲ ಸೆಟ್ ಮಾಡಿದ್ದಾರೆ. ಅದು ಅವರ ಧರ್ಮಸ್ಥಳದಲ್ಲಿ ಬರ್ತದೆ. ಬಂದ ತಕ್ಷಣ ನಾವು ಅದನ್ನು ಕಟ್ಟುವ ವ್ಯವಸ್ಥೆಗಳನ್ನು ಮತ್ತು ಉಳಿದಂತೆ ಆವರಣವನ್ನು ಚಂದ ಮಾಡಲಿಕ್ಕೆ ಏನಾದರೂ ಸೂಚನೆಗಳಿದ್ರೆ ವಿದ್ಯಾರ್ಥಿಗಳು ಬರುವಾಗ ಅವರಿಗೆ ಕಣ್ಣಿಗೆ ಆಕರ್ಷಕ ಆಗುವ ಹಾಗೆ ಮತ್ತು ಅವರಿಗೆ ಸ್ವಲ್ಪ ಕನ್ನಡದ ಬಗ್ಗೆ ತಿಳುವಳಿಕೆ ಹುಟ್ಟುವಾಗ ಏನಾದರೂ ವಸ್ತು ಮಾಡ್ಲಿಕ್ಕಾಗುತ್ತಾ ಅನ್ನುವ ಒಂದು ನಿಮ್ಮ ಸೂಚನೆಯನ್ನು, ಸಲಹೆಯನ್ನು ಕೂಡ ನಾವು ನಿರೀಕ್ಷೆ ಮಾಡ್ತೇವೆ. ಇನ್ನು ಸಾಂಸ್ಕೃತಿಕ ಸಮಿತಿ ಅದು ತೋನ್ಸೆ ಪುಷ್ಕರ್ ಕುಮಾರ್, ರೇಷ್ಮಾ ನಿರ್ಮಲ್ ಭಟ್ ಮತ್ತು ಹರೀಶ್ ಮಾಸ್ಟರ್ ಕುತ್ತಾರ್ ಇವರ ನೇತೃತ್ವದಲ್ಲಿ ನಡೀತದೆ. ಅವರು ಈಗಾಗಲೇ ನಾವು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡಿದ್ದೇವೆ. ಅವರನ್ನು ಸಂಪರ್ಕಿಸುವ ಮತ್ತು ಅದನ್ನು ವ್ಯವಸ್ಥೆ ಮಾಡುವ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಆ ತಂಡ ಇನ್ನು ನಾಳೆಯಿಂದ ಕಾರ್ಯಪ್ರವೃತ್ತ ಆಗುತ್ತೆ. ಕಾರ್ಯಕ್ರಮ ಸಂಯೋಜನಾ ಸಮಿತಿ ಇಡೀ ದಿವಸ ಬೆಳಗಿನಿಂದ ಸಂಜೆ ತನಕ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಮಯಕ್ಕೆ ಅನುಗುಣವಾಗಿ ವ್ಯವಸ್ಥೆಗೊಳಿಸುವ ಮತ್ತು ಆ ಅತಿಥಿಗಳನ್ನು ಸಂಪರ್ಕ ಮಾಡಿ ಅವರು ಬರುವ ಹಾಗೆ ಮಾಡುವ ಎಲ್ಲ ಅವರಿಗೆ ಇರುವ ವಸತಿ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಿಕ್ಕೆ ಒಂದು ಸಂಯೋಜನಾ ಸಮಿತಿಯನ್ನು ಮಾಡಿದ್ದೇವೆ. ಅದನ್ನು ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮಾರ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ಮತ್ತು ಶ್ರೀಮತಿ ಮಂಜುಳಾ ರಾವ್ ಹೀರಾ ಅವರು ನಿರ್ವಹಿಸುತ್ತಾರೆ. ಆಮಂತ್ರಣ ಪತ್ರಿಕೆ ಸಮಿತಿಯನ್ನು ನಮ್ಮ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತಗಟ್ಟಿ ಕೊಡಾಜಿ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಜಿ ಚಂದ್ರು ಹೆಗಡೆ ಮತ್ತು ಮೋಹನ್ ಗಣಿತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಇವರ ನೇತೃತ್ವದಲ್ಲಿ ಆಮಂತ್ರಣ ಪತ್ರಿಕೆ ಸಮಿತಿಯೊಂದನ್ನು ಮಾಡಿದ್ದೇವೆ. ಆಮಂತ್ರಣ ಪತ್ರಿಕೆ ನಾಳೆ ನಮ್ಮ ಕೈ ಸೇರ್ತದೆ. ನಾಳೆಯಿಂದಲೇ ಈಗಾಗಲೇ ನಾವು ಜಿಲ್ಲೆಯ ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯ ಯಾರಿದ್ದಾರೆ ಅವರಿಗೆಲ್ಲ ಆಮಂತ್ರಣ ಪತ್ರಿಕೆಯನ್ನು ಅದು ಜಿಲ್ಲಾ ಸಮಿತಿಯ ವತಿಯಿಂದ ಕಳಿಸಿಕೊಡ್ತಾರೆ. ಉಳ್ಳಾಲದಲ್ಲಿ ಯಾರಿಗೆ ತಲುಪಿಸಬೇಕು, ಈ ಉಳ್ಳಾಲದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸುವುದು, ಜನ ಬರುವ ಹಾಗೆ ಮಾಡುವ ಜವಾಬ್ದಾರಿಯನ್ನು ಈ ಆಮಂತ್ರಣ ಪತ್ರಿಕೆ ಸಮಿತಿ ಕೈಗೆತ್ತಿಕೊಳ್ತದೆ ಅಂತ ನಾನು ಭಾವಿಸಿದ್ದೇನೆ. ಮಾಧ್ಯಮ ಸಮಿತಿಯಲ್ಲಿ ನಮಗೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ವಸಂತ್ ಕೊಡಾಜೆ ಮತ್ತು ಸಂಚಾಲಕರಾಗಿ ಸತೀಶ್ ಕೊಡಾಜೆ ಮತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಚಂದ್ರಶೇಖರ್ ಎಂಬಿ ಅವರು ಸಂಚಾಲಕರಾಗಿ ಮತ್ತು ಇಡೀ ಮಾಧ್ಯಮ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಕೂಡ ಈ ಸಮಿತಿಯ ಸದಸ್ಯರಾಗಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ನಿರಂತರವಾಗಿ ಸಾಹಿತ್ಯ ಪರಿಷತ್ತಿನ ಯಾವ ಕೆಲಸ ಕಾರ್ಯಗಳಿದ್ರು ಕೂಡ ಮಾಧ್ಯಮದವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಸ್ಮರಣ ಸಂಚಿಕೆ ಸಮಿತಿ ಅಂತ ಇದೆ, ಅದು ಸಮ್ಮೇಳನ ನಂತರ ಈ ಸಮ್ಮೇಳನದ ಎಲ್ಲ ಚಟುವಟಿಕೆಗಳ ಒಂದು ಸಂಚಿಕೆಯನ್ನು ನಾವು ತರ್ತೇವೆ. ಅದರಲ್ಲಿ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಮತ್ತು ಪ್ರೊಫೆಸರ್ ನಾಗಪ್ಪ ಗೌಡ ಮತ್ತು ಹಂಸಮಲ ಪತ್ರಕರ್ತರು ಇವರು ಅದರ ಸಂಚಾಲಕರು ಮತ್ತು ಅಧ್ಯಕ್ಷರಾಗಿ ಇರ್ತಾರೆ. ಇನ್ನು ಸನ್ಮಾನ ಸಮಿತಿ ಅಂತ ನಾವು ಒಟ್ಟು 14 ಮಂದಿಯನ್ನ ಈ ಸಮ್ಮೇಳನದಲ್ಲಿ ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಬೇರೆ ಬೇರೆ ತಾಲೂಕುಗಳಿಂದ ಒಬ್ಬೊಬ್ಬರು ಸಾಧಕರನ್ನು ಮತ್ತು ಉಳ್ಳಾಲ ತಾಲೂಕಿನಿಂದ ನಾವು 3 ಸಾಧಕರನ್ನ ಈಗಾಗಲೇ ಗುರುತಿಸಿದ್ದೇವೆ ಮತ್ತು ಆಮಂತ್ರಣದಲ್ಲಿ ಅದು ಪ್ರಕಟ ಆಗಿದೆ ಕೂಡ. ಅಂತ ಸನ್ಮಾನಿತರಿಗೆ ಆ ಸನ್ಮಾನವನ್ನು ನೆರವೇರಿಸುವುದಕ್ಕೆ ಅವರ ಬಯೋಡಾಟಾ ತಗೊಳ್ಳೋದು, ಫೋಟೋ ತಗೊಳ್ಳೋದು, ಸನ್ಮಾನ ಪತ್ರವನ್ನು ತಯಾರು ಮಾಡುವುದು, ಅದಕ್ಕೆ ಸನ್ಮಾನಕ್ಕೆ ಸಂಬಂಧಪಟ್ಟ ವಸ್ತುಗಳ ಸಂಗ್ರಹ, ಅದನ್ನು ಜೋಡಿಸುವುದು, ಅವರು ಬರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡು ಹಿರಿಯರಿರ್ತಾರೆ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದು ಮತ್ತು ಅವರನ್ನು ಪೂರ್ಣವಾಗಿ ಅವರು ಹೋಗುವ ತನಕ ನಿರ್ವಹಿಸುವ ಪೂರ್ತಿ ಜವಾಬ್ದಾರಿಯನ್ನು ಸನ್ಮಾನ ಸಮಿತಿ, ಅದರಲ್ಲಿ ಡಾಕ್ಟರ್ ಪೌಲ್ ಅಕ್ವಿನಸ್, ಮಂಗಳೂರು ವಿಶ್ವವಿದ್ಯಾಲಯದ
ಪ್ರಾಧ್ಯಾಪಕರು ಮತ್ತು ಗೋಪಾಲಕೃಷ್ಣ ಮೇಲಂಟ ಮತ್ತು ಶ್ರೀಮತಿ ಕಮಲಾಕ್ಷಿ ಅವರು ಇದ್ದಾರೆ ಮತ್ತು ಅವರ ತಂಡ ಇದೆ, ಅವರನ್ನು ನಿರ್ವಹಿಸ್ತಾರೆ. ಇನ್ನು ನೋಂದಣಿ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ತುಂಬಾ ಶಾಲೆಗಳಿಂದ ಬರ್ತಾರೆ, ಅಧ್ಯಾಪಕರು ಬರ್ತಾರೆ, ಮತ್ತೆ ಸಾರ್ವಜನಿಕರು ಬರ್ತಾರೆ. ಇವರೆಲ್ಲರ ಹೆಸರನ್ನು ನೋಂದಾಯಿಸಿಕೊಳ್ಳುವ ಒಂದು ಉದ್ದೇಶಕ್ಕಾಗಿ ನೋಂದಣಿ ಸಮಿತಿಯನ್ನ ನಾವು ಗಟ್ಟಿಯಾದ ಒಂದು ನೋಂದಣಿ ಸಮಿತಿಯನ್ನ ನಾವು ಈಗಾಗಲೇ ರಚನೆ ಮಾಡಿದ್ದೇವೆ. ಓಡಿಯ ವ್ಯವಸ್ಥೆ ಆಗಬೇಕು, ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಆಗಬೇಕು. ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಅದರಲ್ಲಿ. ಅಲ್ಲಿ ಓಡಿ ಕೊಡುವಾಗ ಚೂರು ಆಚೆ ಆದ್ರೂ ಕೂಡ ಒತ್ತಡಗಳು ಜಾಸ್ತಿ ಆಗ್ತವೆ, ಮತ್ತೆ ಗಲಾಟೆ ಆಗದ ಹಾಗೆ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಈ ನೋಂದಣಿ ಸಮಿತಿ ಬಹಳ ಜವಾಬ್ದಾರಿಯಿಂದ ಮಾಡ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸುರೇಂದ್ರ ವೈ ಗ್ರಾಮ ಚಾವಡಿ ಅವರನ್ನು ನಿರ್ವಹಿಸ್ತಾರೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದ ಮೆಟೀರಿಯಲ್ ಸೈನ್ಸ್ನ ಪ್ರಾಧ್ಯಾಪಕರಾದ ವಿಶ್ವನಾಥ್ ಅವರು ಮತ್ತು ಅಸೇಗೋಳಿಯ ಶ್ರೀಮತಿ ಭಾರತಿ ಅವರು ಮತ್ತು ಸರಿತಾ ತೊಕ್ಕೊಟ್ಟು ಇವರು ಅದರ ಸಂಚಾಲಕರಾಗಿದ್ದಾರೆ. ಮತ್ತು ಒಂದು ದೊಡ್ಡ ತಂಡವನ್ನು ನಾವು ಮಂಗಳೂರು ವಿಶ್ವವಿದ್ಯಾಲಯದ ಕೆಲವರನ್ನು ನಾವು ಅದರಲ್ಲಿ ಇಟ್ಕೊಂಡಿದ್ದೇವೆ. ಮತ್ತು ಪುಸ್ತಕ ಬಿಡುಗಡೆ ಸಮಿತಿ ಸುಮಾರು 18 ಪುಸ್ತಕಗಳು ಬಿಡುಗಡೆಗೆ ನಮಗೆ ಈಗಾಗಲೇ ಸಮ್ಮೇಳನದಲ್ಲಿ ಬಿಡುಗಡೆಗೊಳ್ಳುವುದಕ್ಕೆ ನಮಗೆ ಮನವಿ ಬಂದಿವೆ. ಪುಸ್ತಕಗಳು ಸಿದ್ಧ ಆಗಿ ಬಂದಿವೆ. ಆ ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ಅದನ್ನ ನಿರ್ವಹಿಸುವುದಕ್ಕಾಗಿ ಅಧ್ಯಕ್ಷರಾಗಿ ಶ್ರೀ ಕಲ್ಲೂರು ನಾಗೇಶ್, ಸಂಚಾಲಕರಾಗಿ ನಮ್ಮ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರು ಮತ್ತು ಆಶೀರುದ್ದೀನ್ ಅವರು ನಮ್ಮ ಜೊತೆಗಿದ್ದಾರೆ. ಅತಿಥಿ ಸತ್ಕಾರ ಬಹಳ ಬಹಳ ಮುಖ್ಯವಾದ ಒಂದು ಸಮಿತಿ ಇದು ಕೂಡ. ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ತುಂಬಾ ಜನ ಊರಿನವರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ವಿಐಪಿಸ್ ಬರ್ತಾರೆ, ಮತ್ತೆ ನಮ್ಮಲ್ಲಿ ತುಂಬಾ ಜನ ಆಸಕ್ತರು ಬರ್ತಾರೆ. ಎಲ್ಲ ಬರುವಾಗ ಎಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಅವರಿಗೆ ಬೇಕಾಗುವ ಒಂದು ವ್ಯವಸ್ಥೆಯನ್ನ, ಕೂತ್ಕೊಳ್ಳಿಕ್ಕಿರುವ ಒಂದು ವ್ಯವಸ್ಥೆಯನ್ನ ಮತ್ತು ಪ್ರೀತಿಯಿಂದ ಬರಮಾಡಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ನಮಗೆ ಅಧ್ಯಕ್ಷರಾಗಿ ಪ್ರೊಫೆಸರ್ ಎಂ ಖಾನ್ ಅವರಲ್ಲಿದ್ದಾರೆ ಮತ್ತು ಸಂಚಾಲಕರಾಗಿ ಪ್ರೊಫೆಸರ್ BK ಸರೋಜಿನಿ ಅವರು, ಶ್ರೀ AK ರಹಿಮಾನ್ ಕೋಡಿಜಾಲ್ ಅವರು, ಶ್ರೀಮತಿ ರೇಷ್ಮಾ ಜಯಪ್ರಕಾಶ್ ಶೆಟ್ಟಿ ಮತ್ತು ಒಂದು ತಂಡ. ನಾವು ಇಲ್ಲಿ ಸೇರಿದಂತಹ ಹಿರಿಯರು, ಗಣ್ಯರು ಅನೇಕರು ನಮ್ಮ ಜೊತೆಗೆ ನಿರಂತರವಾಗಿ ತುಂಬಾ ದಿನಗಳಿಂದ ಇಲ್ಲಿ ಪ್ರತಿದಿನ ಸಂಜೆಯ ಹೊತ್ತಿನಲ್ಲಿ ನಾವು ಇಲ್ಲಿ ಕನ್ನಡ ವಿಭಾಗದಲ್ಲಿ ಸುಮಾರು 7, 8, 10 ಜನ ನಿರಂತರ ಕೆಲಸ ಕಾರ್ಯಗಳಲ್ಲಿ ಊರಿನ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಬಹಳ ಸಂತೋಷ. ಒಂದು ವಿಶ್ವವಿದ್ಯಾಲಯದ ಆವರಣದ ಒಳಗಡೆ ಊರಿನ ಹಿರಿಯರು ಬಂದು ನಾವು ನಿರಂತರ ಚರ್ಚೆ ಮಾಡೋದು, ಏನು ಮಾಡಬಹುದು ಅಂತ ಬೇರೆ ಬೇರೆ ಜನರಿಗೆ ಕಾಲ್ ಮಾಡೋದು ಎಲ್ಲ ನಿರಂತರ ನಡೀತಾ ಇದೆ. ಕಳೆದ ಒಂದು 15-20 ದಿನಗಳಿಂದ ನಿರಂತರವಾಗಿ ಪ್ರತಿದಿನ ಕನಿಷ್ಠ ಅಂದ್ರೆ 8-9 ಜನ ಬರ್ತಾರೆ. ನಮ್ಮ ಊರಿನ ಹಿರಿಯರೆಲ್ಲ ಬಂದು ಕೂತು ನಾವು ಇದನ್ನೆಲ್ಲ ಮಾಡ್ತಾ ಇರುವುದು ಒಂದು ಬಹಳ, ಈ ಸಮ್ಮೇಳನದ ಬಗೆಗೆ ಊರಿನ ಸಹಕಾರವನ್ನು ನಾನು ಬಹಳ ಮುಖ್ಯವಾಗಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಮತ್ತು ವಸತಿ ಸಮಿತಿ ಅವರು ಈಗಾಗಲೇ ನಾವು ಹೊರಗಿಂದ ದೂರದಿಂದ ಬರುವವರು, ಸುಳ್ಯದಿಂದ ಆ ಕಡೆಯಿಂದ ಎಲ್ಲ ಬರುವವರು ಕೆಲವರಿದ್ದಾರೆ, ಮತ್ತೆ ಅತಿಥಿಗಳು ಕೆಲವರು ಬೆಂಗಳೂರಿನಿಂದ ಎಲ್ಲ ಆಗಮಿಸುವವರಿದ್ದಾರೆ. ಅವರಿಗೆಲ್ಲ ವಸತಿ ವ್ಯವಸ್ಥೆಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ನೇತ್ರಾವತಿಯಲ್ಲಿ ಮತ್ತು ಕಾವೇರಿಯಲ್ಲಿ ಮಾಡಿದ್ದೇವೆ. ತುಂಬಾ ಕೆಲವರು ಲಾಡ್ಜ್ ಬೇಕು ಅಂತ ಅಪೇಕ್ಷೆ ಪಟ್ಟವರಿದ್ದಾರೆ. ಅಂತವರು ಒಂದು 4-5 ಜನ ಇದ್ದಾರೆ. ಅದಕ್ಕೆ ನಾವು ನಮ್ಮ ಕೋಶಾಧಿಕಾರಿಗಳಿದ್ದಾರೆ, ಲಯನ್ ಚಂದ್ರ ಶೆಟ್ರು ಅವರ ಒಂದು ಸುಂದರವಾದ ಒಂದು ವಸತಿ ಗೃಹ ಇದೆ. ಅದರಿಂದ ಅವರನ್ನು ನಾವು ಕೇಳ್ಕೊಳ್ತೇವೆ, ಅವರು ಹೋಗ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಅವರನ್ನಲ್ಲೇ ನಾವು ಉಳ್ಕೊಳ್ಳೋ ವ್ಯವಸ್ಥೆಯನ್ನ ನಾವು ಮಾಡುವವರಿದ್ದೇವೆ. ಅದರಲ್ಲಿ ವಸತಿ ಸಮಿತಿಯಲ್ಲಿ ಡಾಕ್ಟರ್ ಪರಮೇಶ್ವರ ಮಂಗಳೂರು ವಿಶ್ವವಿದ್ಯಾಲಯ, ಅಬ್ದುಲ್ ನಾಸೀರ್ KK ನಡುಪದು ಮತ್ತು ಡಾಕ್ಟರ್ ಚಂದ್ರಶೇಖರ್ ಆರ್ ಮಂಗಳೂರು ವಿಶ್ವವಿದ್ಯಾಲಯ ಅವರು ಇರ್ತಾರೆ. ಸ್ವಚ್ಛತೆ ಮತ್ತು ನೀರು ಸರಬರಾಜು ಸಮಿತಿ, ಅದರಲ್ಲಿ ಅಧ್ಯಕ್ಷರಾಗಿ ಹರೀಶ್ ಪೂಜಾರಿ ಕೊಡಾಜಿ ಅವರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದವರೇ. ಬಹಳ ಶಿಸ್ತಿನಿಂದ ಅವರೆಲ್ಲ ಕೆಲಸಗಳಲ್ಲಿ ನಮ್ಮ ಜೊತೆಗೆ ಮೊನ್ನೆಯಿಂದಲೂ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಇದ್ದಾರೆ. ಅವರು ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಇಷ್ಟು ಜನ ಬರುವಾಗ ಮುಖ್ಯವಾಗಿ KMF ನವರು ನಮಗೆ ಉಚಿತವಾಗಿ ಮಜ್ಜಿಗೆ ಮತ್ತು ಹಾಲನ್ನು ಕೊಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಮಜ್ಜಿಗೆ ಬಂದ್ರೆ ಅದರ ಪ್ಲಾಸ್ಟಿಕ್ಗಳು ಅದೆಲ್ಲ ಅಲ್ಲೆಲ್ಲ ವಿದ್ಯಾರ್ಥಿಗಳು ಅಥವಾ ಬಂದವರು ಚೆಲ್ಲದ ಹಾಗೆ ಅದನ್ನು ತುಂಬಾ ಚೆನ್ನಾಗಿ ಸ್ವಚ್ಛತೆಯ ಕಾರ್ಯವನ್ನು ನಿರಂತರ, ಅದು 2 ದಿವಸಗಳ ನಿರಂತರ ಆಗ್ಬೇಕಾದಂತ ಕಾರ್ಯ, ಅದರ ಜವಾಬ್ದಾರಿ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ನೀರು ನಮಗೆ ಬಹಳ ಮುಖ್ಯವಾದ ಒಂದು ಸಂಗತಿ, ಅದರ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತೇವೆ ಅಂತ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಸಂಚಾಲಕರಾಗಿ ಅವರೊಟ್ಟಿಗೆ ಅಶೋಕ್ ಶೆಟ್ಟಿ ಕೊಡಾಜು ಮತ್ತು ಲೋಕೇಶ್ ತಚ್ಚಿಲ್ ಅವರಿದ್ದಾರೆ. ಸ್ವಯಂ ಸೇವಕ ಸಮಿತಿ, ಅದನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಮಾಧವ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಸಮಿತಿಯನ್ನ ಮಾಡಿದ್ದೇವೆ. ಈಗಾಗಲೇ 100 ಮಂದಿ ಸ್ವಯಂ ಸೇವಕರನ್ನ ಅವರು 2 ದಿನಗಳ ಕಾಲ ನಾವು ಕೊಡ್ತೇವೆ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮಗೆ ಆಶ್ವಾಸನೆ ಸಿಕ್ಕಿದೆ. ಅದಲ್ಲದೆ ಸಂಚಾಲಕರಾಗಿ ಶ್ರೀ ಶೇಷಪ್ಪ ಮೀನು, ಸಂಯೋಜಕರು ಮಂಗಳೂರು ವಿಶ್ವವಿದ್ಯಾಲಯದ NSS ನ ಸಂಯೋಜನಾಧಿಕಾರಿಗಳು ಮತ್ತು ಉಮೇಶ್ ಗ್ರಾಮಚಾವಡಿ ಮತ್ತು ಆನಂದ ಎಂ ಕಿದೂರು ಅವರು ಈ ಸಮಿತಿಯಲ್ಲಿದ್ದಾರೆ. ಶೇಷಪ್ಪ ಮೀನವರು NSS ನ ಸ್ವಯಂ ಸೇವಕರನ್ನು ನಾವು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕಡೆಗಳಿಂದ ನಾವು ಕಳಿಸಿಕೊಡ್ತೇವೆ. ನಿಮ್ಗೆ ಸುಮಾರು ಪ್ರತಿದಿನ ಒಂದು 200-250 ಜನ ಸ್ವಯಂ ಸೇವಕರಲ್ಲ ಆಸಕ್ತ ವಿದ್ಯಾರ್ಥಿಗಳನ್ನ ನಾವು ಕಳಿಸಿಕೊಡ್ತೇವೆ. ಸ್ವಯಂ ಸೇವಕರಾಗಿ ನೀವು ಅವರನ್ನ
ಬಳಸಿಕೊಳ್ಬಹುದು ಮತ್ತು ಆಸಕ್ತಿಯಿಂದ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಹೀಗೆ 250 ವಿದ್ಯಾರ್ಥಿಗಳನ್ನ ಅವರು ಕಳಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸುಮಾರು ಒಂದು 50-60 ಜನರಿಗೆ ವಸತಿ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಬೇಕಾಗಬಹುದು ಅಂತ ಹೇಳಿದ್ದಾರೆ. ನಾವು ಸಾಧ್ಯ ಆದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ನಮ್ಮ ಲೆಕ್ಚರ್ ಕಾಂಪ್ಲೆಕ್ಸ್ ಅಥವಾ ನಮ್ಮ ಕನ್ನಡ ವಿಭಾಗದ ಕೊಠಡಿಗಳನ್ನು ಅದಕ್ಕೆ ಬಳಸಿಕೊಳ್ಳುವುದಕ್ಕೆ ನಾವು ಕುಲಸಚಿವರ ಅನುಮತಿಯನ್ನು ನಾವು ಮತ್ತೆ ಪಡೆಯುವವರಿದ್ದೇವೆ. ನಾವು ಹಾಗೂ ಯೋಚನೆ ಮಾಡಿದ್ದೇವೆ, ನೋಡು ಅದರ ಕುರಿತು ಮತ್ತೆ ಮಾತಾಡ್ತೇವೆ. ಇನ್ನು ತಾಂತ್ರಿಕ ಮತ್ತು ಬೆಳಕು ಸಮಿತಿ, ಅದರಲ್ಲಿ ಲವ ಮಹಾದೇವ ಪಡಂಬರ ಅವರು ಕಾರ್ಯಕಾರಿ ಅಭಿಯಂತರರು ಪ್ರಭಾರ ಮಂಗಳೂರು ವಿಶ್ವವಿದ್ಯಾಲಯ, ಅದರ ಜೊತೆಗೆ ಗಣೇಶ್ ಬಿ ಮತ್ತು ಶಿವರಾಜ್ ಎಂ.ಎನ್ ಇಂಜಿನಿಯರಿಂಗ್ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ ನಮ್ಮ ಜೊತೆಗೆ ಇರ್ತಾರೆ. ತಾಂತ್ರಿಕವಾಗಿ ನಮಗೆ ವೇದಿಕೆಗೆ ಬೆಳಕಿನ ಬಗ್ಗೆ ಮೈಕ್ ಮತ್ತು ಬಾಕಿ ನಮಗೆ ಕರೆಂಟ್ಗೆ ಸಂಬಂಧಪಟ್ಟ ತುಂಬಾ ಈ ಸ್ಟಾಲ್ಗಳಲ್ಲಿ ಇಷ್ಟು ಬರುವಾಗ ಎಲ್ಲ ಸ್ಟಾಲ್ಗಳಿಗೂ ನಾವು ಕರೆಂಟ್ ಕೊಡಬೇಕು, ಪ್ಲಗ್ ಕೊಡಬೇಕು, ಲೈಟ್ ಕೊಡಬೇಕು, ಏನೇನೋ ಇರ್ತದೆ. ಈ ತಾಂತ್ರಿಕ ವ್ಯವಹಾರಗಳ ಜವಾಬ್ದಾರಿಗಳನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಅವರನ್ನು ನಾವು ಕೇಳಿಕೊಂಡಿದ್ದೆ, ಅವರು ಒಪ್ಪಿದ್ದಾರೆ. ಧ್ವಜ ಸಮಿತಿ ಶ್ರೀ ಆನಂದ ಅಸೇಗೋಳಿ ಅವರ ಅಧ್ಯಕ್ಷತೆಯಲ್ಲಿ ರಾಧಾಕೃಷ್ಣ ರೈ ಹರೇಕಳ ಮತ್ತು ರಾಜೀವ್ ನಾಯ್ಕ್ ಕೊಡಾಜಿ ಅವರ ಸಂಚಾಲಕತ್ವದಲ್ಲಿ ನಡೀತದೆ. 3 ಧ್ವಜಗಳು, ಅದಕ್ಕೆ ಬೇಕಾದ ಪ್ಲಾಟ್ಫಾರ್ಮ್, ಅದನ್ನು ಹಾರಿಸುವುದಕ್ಕೆ ಇರುವ ಎಲ್ಲ ವ್ಯವಸ್ಥೆಗಳು, ರಾಷ್ಟ್ರಗೀತೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳನ್ನೆಲ್ಲ ಅವರು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಇನ್ನು ಆರೋಗ್ಯ ಸಮಿತಿ, ಅದಕ್ಕೆ ಉಳ್ಳಾಲದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಜಯ ಭಂಡಾರಿ ಮತ್ತು ಉಳ್ಳಾಲದ ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ ಅವರನ್ನು ನಾವು ಕೇಳಿಕೊಂಡಿದ್ದೇವೆ, ಅವರು ನಮ್ಮ ಜೊತೆಗೆ ಇರ್ತಾರೆ. ಇನ್ನು ಪ್ರಚಾರ ಸಮಿತಿ, ಸಮ್ಮೇಳನದ ಪ್ರಚಾರ ಅದು ಎಷ್ಟು ಈಗಾಗಲೇ ನಮಗೆ ಮಾಧ್ಯಮದ ಬಳಗದವರು ತುಂಬಾ ನಮ್ಮೊಟ್ಟಿಗೆ ಬೆಂಬಲವಾಗಿದ್ದಾರೆ. ಅಷ್ಟೇ ಸಾಕಾಗಲಿ, ನಾವು ಅಲ್ಲಲ್ಲಿ ಫ್ಲೆಕ್ಸ್ ಹಾಕಬೇಕು, ಬೇರೆ ಬೇರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದಷ್ಟು ನಾವು ಕೆಲವು ಪ್ರಚಾರದ ಸಾಮಗ್ರಿಗಳನ್ನು ತಯಾರಿಸಿಕೊಡ್ಬೇಕು. ಇದಕ್ಕೆ ಬೇಕಾಗಿ ಒಂದು ತಂಡವನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ರೇಮಂಡ್ ಡಿಕುನ ಪತ್ರಕರ್ತರು ಮಂಗಳೂರು ಅವರು ಇದ್ದಾರೆ, ಇಲ್ಲೇ ಇದ್ದಾರೆ. ಅವರು ಮಂಗಳೂರಿನ ಹುಬ್ಬಳ್ಳಿ ತಾಲೂಕಿನ ಅಧ್ಯಕ್ಷರು ಕೂಡ, ಒಳ್ಳೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಒಳ್ಳೆ ಸಂಪರ್ಕ ಇರುವವರು. ಮತ್ತು ನಮ್ಮಲ್ಲೇ ಇರುವ ದಿಲೀಪ್ ರೈ ಮತ್ತು ಯತೀಶ್ ಕುಳುಪು ಅವರು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಪೀಠ ಕ್ರಿಯೇಷನ್ಸ್ ಎಲ್ಲ ಮಾಡಿಕೊಂಡು ಕೆಲಸ ಮಾಡೋರು, ಅವರು ನಮಗೆ ಸಹಕರಿಸ್ತಾರೆ. ಇನ್ನು ಹಸಿರು ಹೊರೆ ಕಾಣಿಕೆ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಅಡುಗೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ಸಂಗ್ರಹ ಮಾಡುವ ಕೆಲಸ, ಅದು ಮುಖ್ಯವಾಗಿ ಇವತ್ತು ಚರ್ಚೆಗೆ ನಾವು ಎತ್ತಿಕೊಳ್ಳುವ ಬಹಳ ಮುಖ್ಯವಾದ ಒಂದು ಬೇರೆ ಬೇರೆ ಗ್ರಾಮಗಳಿಂದ ಹೇಗೆ ನಾವು ಇಲ್ಲಿಗೆ ನಮ್ಮ ಅಡುಗೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಗೆ ಸಂಗ್ರಹ ಮಾಡಬಹುದು ಎನ್ನುವುದರ ಕುರಿತು ಒಂದು ಚಿಂತನೆಯನ್ನು ಮತ್ತೆ ಅವರು ರಾಧಾಕೃಷ್ಣ ರಾವ್ ಅವರು ಮಂಡಿಸುವರಿದ್ದಾರೆ. ಆಗ ನಾವು ಅದನ್ನು ಚರ್ಚೆ ಮಾಡೋಣ. ನಮ್ಮ ಕಡೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಈ ನೆಲೆಯಿಂದ ಒಂದು ಸಹಕಾರದ ಅಗತ್ಯ ಇದೆ. ಬೇರೆ ಬೇರೆ ತಾಲೂಕಿನವರು ಬೇರೆ ಬೇರೆ ವಸ್ತುಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ದಯವಿಟ್ಟು ಅದನ್ನು ನಮಗೆ ಒದಗಿಸಿಕೊಡ್ಬೇಕು ಅಂತ ಈ ಬಗೆಗೆ ಮಾನ್ಯ ಸ್ಪೀಕರ್ ಸಾರಲ್ಲಿ ಮಾತಾಡುವಾಗಲೂ ಕೂಡ ಹೀಗೆ ಮಾಡೋಣ ಅಂತ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು. ನಾವು ಅದನ್ನ ನೆಲೆಯಾಗಿ ಇಟ್ಟುಕೊಂಡು ಒಂದು ಯೋಜನೆಯನ್ನು ಈಗಾಗಲೇ ಸಿದ್ಧಪಡಿಸಿದ್ದೇವೆ. ತಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ತೇವೆ. ಇದರ ಮುಖ್ಯ ಜವಾಬ್ದಾರಿ ಅಧ್ಯಕ್ಷರಾಗಿ ಬಾಬು ಶ್ರೀ ಶಾಸ್ತ್ರ ಕಿನ್ನೆ ಅವರು ಇರ್ತಾರೆ. ಸಂಚಾಲಕರಾಗಿ ಶ್ರೀ ರಾಮಕೃಷ್ಣ ಪಟೋರಿ ಮತ್ತು ಸಮೀರ್ ಪಜೀರ್ ಅವರು ನಮ್ಮ ಜೊತೆಗೆ ಇರ್ತಾರೆ. ಇನ್ನು ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗುವ ಬಗ್ಗೆ ಒಂದು ನೋಂದಣಿ ಸಮಿತಿಯನ್ನು ಕೂಡ ಚಂದ್ರಶೇಖರ್ ಎಸ್ ಮತ್ತು ಮಹೇಂದ್ರ ಬಿ ಮತ್ತು ಪುನೀತ್ ಅವರ ನೇತೃತ್ವದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇದಲ್ಲದೆ ನಾವು ಎಲ್ಲ ಈ ಸಮಿತಿಯಲ್ಲಿ ಎಲ್ಲ ಗೌರವ ಮಾರ್ಗದರ್ಶಕರಾಗಿ ಊರಿನ ಹಿರಿಯರನ್ನ ಎಲ್ಲರನ್ನ ನಾವು ಇಟ್ಕೊಂಡಿದ್ದೇವೆ. ಹರಿಕೃಷ್ಣಪ್ಪನವರು, ಹರಿನಾರಾಯಣ ದಾಸ ಆಸ್ರಣ್ಣ, ಚಿನ್ನಪ್ಪಗೌಡ, ಶ್ರೀಪತಿ ಭಟ್, ತಾಳ್ತಜಿ ವಸಂತಕುಮಾರ್, KS ಹೆಗ್ಡೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ವಿಶಾಲ್ ಹೆಗ್ಡೆ ಅವರು, ಏನಪೋಯದ ಅಧ್ಯಕ್ಷರಾದ ವೈ ಅಬ್ದುಲ್ ಕುನ್ನಿ ಅವರು, ಹಾಗೇನೆ ಶಾರದಾ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ MB ಪುರಾಣಿಕ್ ಅವರು, ಕಣಚೂರು ಸಂಸ್ಥೆಗಳ ಕಣಚೂರು ಮೋನು ಅವರು, ಹಾಗೇನೆ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಡಾಕ್ಟರ್ ಶ್ರೀ ರಾಜಾರಾಮ್ ಭಟ್ ಅವರು, ಹಾಗೇನೆ ಸಾಮಾಜಿಕ ಮುಖಂಡರಾದ ಹೈದರ್ ಪರ್ತಿಪಾಡಿ, ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅಲ್ವಿನ್ ಡಿಸೋಜ ಮತ್ತು ಸಾಮಾಜಿಕ ಮುಖಂಡರಾದ ಕಣಜ್ಜ ಸೋಮಶೇಖರ್ ಚೌಟ, ಅಬ್ದುಲ್ ಜಲೀಲ್ ಮೊಂಟುಗೋಳಿ ಉದ್ಯಮಿ ಇವರನ್ನೆಲ್ಲ ನಾವು ಗೌರವ ಮಾರ್ಗದರ್ಶಕರಾಗಿ ಇಟ್ಟುಕೊಂಡಿದ್ದೇವೆ. ಮತ್ತು ಗೌರವ ಸದಸ್ಯರಾಗಿ ನಾವು ಎಲ್ಲ ನಮ್ಮ ಅಧಿಕಾರಿಗಳನ್ನ ನಾವು ಇಟ್ಕೊಂಡಿದ್ದೇವೆ. ಉಳ್ಳಾಲ ಪುರಸಭೆಯ ಶಶಿಕಲಾ ಅವರು, ಹಾಗೇನೆ ಕೋಟೆಕಾರ್ ನಗರ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಮೇಡಮ್ ಅವರನ್ನು, ಮತ್ತೆ ಸೋಮೇಶ್ವರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಕಮಲಾ ಅವರನ್ನ, ಉಳ್ಳಾಲದ ತಹಶೀಲ್ದಾರಾದ ಪುಟ್ಟರಾಜು ಅವರನ್ನ, ಹಾಗೇನೆ ಸಾಹಿತಿಗಳಾದ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರು, ಹಾಗೇನೆ ಉಳ್ಳಾಲ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಗುರುದತ್ ಅವರನ್ನ, ಹಾಗೇನೆ ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀ ಶೈಲಾ ಕೆ ಕಾರಿಗಿ ಅವರನ್ನ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಶೈಲಾ ಕೆ ಕಾರಿಗಿ ಇವರನ್ನ, ಹಾಗೇನೆ ಸಹಾಯಕ ಪೊಲೀಸ್ ಆಯುಕ್ತರಾದ ದಕ್ಷಿಣ ಉಪವಿಭಾಗದ ಶ್ರೀಮತಿ ಧನ್ಯ ಎಸ್ ನಾಯಕ್ ಅವರನ್ನ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಳ್ಳಾಲ ತಾಲೂಕು ಶ್ರೀ ಈಶ್ವರ್ ಅವರನ್ನ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಲೀಲಿ ಪಾಯಸ್ ಅವರನ್ನ,
ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂಟ್ವಾಳ ತಾಲೂಕು ಮಂಜುನಾಥ್ ಎಂ ಜಿ ಅವರನ್ನ, ನಗರಸಭೆ ಉಳ್ಳಾಲ ಪೌರಾಯುಕ್ತರಾದ ಶ್ರೀ ಮತ್ತಡಿ ಅವರನ್ನ, ಕೋಟೆಕಾರು ನಗರ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀಮತಿ ಮಾಲಿನಿ ಅವರನ್ನ, ಹಾಗೆಯೇ ಮಂಗಳ ಗಂಗೋತ್ರಿ ಲಯನ್ಸ್ ಅಧ್ಯಕ್ಷರಾದ ಮಂಜುನಾಥ್ ಆಳ್ವರು, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಇಸ್ಮಾಯಿಲ್ ಶಾಫ್ ಬಬ್ಬುಕಟ್ಟೆ, ಜನಸೇವಾ ಟ್ರಸ್ಟ್ನ ಶೀನಾ ಶೆಟ್ಟಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಬೋನೋ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮೊಹಮ್ಮದ್ ಮುಸ್ತಾಫಾ, ಕೊಣಾಜಿ ಗ್ರಾಮ ಪಂಚಾಯತ್ನ ಶ್ರೀ ಶೌಕತ್ ಅಲಿ, ಕೊಣಾಜಿ ಗ್ರಾಮ ಪಂಚಾಯತ್ನ ರಾಜಾರಾಮ್ ರೈ ಕಲ್ಲಿಮಾರು, ಸಾಮಾಜಿಕ ಮುಖಂಡರಾದ ರವಿರಾಜ್ ಶೆಟ್ಟಿ ದೇರಳಕಟ್ಟೆ, ಹೀಗೆ ಹರೇಕಳ ಗ್ರಾಮ ಪಂಚಾಯತ್ನ ಬದ್ರುದ್ದೀನ್ ಅವರು, ಮತ್ತೆ ಮಂಜನಾಡಿಯ NS ಕರೀಂ ಅವರು, ಮತ್ತೆ ಸುರೇಖಾ ಚಂದ್ರಹಾಸ್, ಫ್ರಾನ್ಸಿಸ್ ಕುತಿನ, JCIಯ ಮಂಗಳ ಗಂಗೋತ್ರಿಯ ಕೊಣಾಜಿಯವರು, ಮತ್ತೆ ಸಾಮಾಜಿಕ ಮುಖಂಡರಾದ ಧನಲಕ್ಷ್ಮಿ ಗಟ್ಟಿಯವರು, ಭಾಷಾ ಸಂಬಾರ ತೋಟ ಅವರು, ರವಿ ರೈ ಪಜೀರು ಮೊದಲಾದ ಅನೇಕರನ್ನು ನಾವು ಇಲ್ಲಿ ಗೌರವ ಸದಸ್ಯರಾಗಿ ನಾವು ಸೇರಿಸಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಅವರೆಲ್ಲ ಕೈಜೋಡಿಸ್ತಾ ಇದ್ದಾರೆ. ಹಾಗೇನೆ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರುಗಳ ಹೆಸರುಗಳನ್ನ ನಾವು ಈ ಸಮಿತಿಯಲ್ಲಿ ಸೇರಿಸಿಕೊಂಡಿದ್ದೇವೆ. ಆಮಂತ್ರಣ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿದ್ದೇವೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನಾವು ಹಾಕೊಂಡಿದ್ದೇವೆ. ಹಾಗೇನೆ ಸಹಕರಿಸುವ ಜಗದೀಶ್ ಶೆಟ್ಟಿ ಅಮೃಮಗರು ಮತ್ತು KMK ಮಂಜನಾಡಿ ಅವರ ಹೆಸರನ್ನು ನಾವು ನೋಡಿದ್ದು. ಈಗ ಹಳೆಯ ಪುಸ್ತಕದಲ್ಲಿ ಅದು ಬರ್ತಾ ಇದೆ. ಪ್ರಮೀಳಾ ನಾವು ಈಗಾಗಲೇ ಇನ್ನೂ ಕೆಲವರು ಹಿರಿಯರನ್ನು ನಾವು ಜೋಡಿಸಿಕೊಂಡಿದ್ದೇವೆ. ಅದೇ ಅಂತಿಮ ಆಮಂತ್ರಣ ಪತ್ರಿಕೆಯ ಸಂದರ್ಭದಲ್ಲಿ ಅದು ಪ್ರಕಟ ಆಗಿ ಬರ್ತದೆ. ಮತ್ತು ವಿವಿಧ ಸಹಕರಿಸುವ ವಿವಿಧ ಸಂಘ ಸಂಸ್ಥೆಗಳನ್ನು ಕೂಡ ನಾವಿಲ್ಲಿ ಜೋಡಿಸಿಕೊಂಡಿದ್ದೇವೆ. ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ. ಇವಿಷ್ಟು ನಾವು ಈಗಾಗಲೇ ಮಾಡಿರುವ ಕೆಲಸ ಕಾರ್ಯಗಳು. ಸಮಿತಿಗಳು ಆಗಿವೆ. ಸಮಿತಿಗಳಲ್ಲಿ ಹೆಚ್ಚಿನ ಸಮಿತಿಗಳು ಈಗಾಗಲೇ ಕಾರ್ಯಪ್ರವೃತ್ತ ಆಗಿವೆ. ಇನ್ನೀಗ ಇವತ್ತಿನ ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ನಾವು ಪಂಚಾಯತಿನಿಂದ ಏನೇನು ನಿರೀಕ್ಷೆ ಮಾಡ್ತೇವೆ ಅನ್ನೋದರ ಕುರಿತಾದಂತಹ ವಿವರಗಳನ್ನೆಲ್ಲ ತ್ಯಾಗ ಮಹೇಕಳವರು ನಮ್ಮ ಜೊತೆಗೆ ಮಂಡಿಸ್ತಾರೆ. ಎಲ್ಲರ ಸಹಕಾರ ನಾವು ಮತ್ತೊಮ್ಮೆ ನಿಮ್ಮಲ್ಲಿ ಪೂರ್ಣವಾಗಿ ವಿನಂತಿ ಮಾಡೋದೇನೆಂದ್ರೆ, ಇದು ಉಳ್ಳಾಲಕ್ಕೆ ಸಿಕ್ಕಿದ ಒಂದು ಅವಕಾಶ. ಶ್ರೀನಾಥ್ ಅವರು ಒಂದು ಉಳ್ಳಾಲ ತಾಲೂಕಾಗಿ ಕೇವಲ 1 ವರ್ಷ 2 ವರ್ಷ ಆಗುವಾಗಲೇ ಒಂದು ಜಿಲ್ಲಾ ಸಮ್ಮೇಳನವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಜಿಲ್ಲಾ ಸಮ್ಮೇಳನ ಅನ್ನುವುದು ಒಂದು ಪ್ರತಿಷ್ಠಿತವಾದ, ವಾಸ್ತವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಪ್ರತಿಷ್ಠಿತವಾದ ಸಮ್ಮೇಳನಗಳಲ್ಲಿ ಜಿಲ್ಲಾ ಸಮ್ಮೇಳನ ಒಂದು. ಇದು ಬಿಟ್ಟರೆ ನಮ್ಮದು ರಾಜ್ಯ ಸಮ್ಮೇಳನ, ಅದು ಮೊನ್ನೆ ಮಂಡ್ಯದಲ್ಲಿ ಆಯಿತು. ಅದರಿಂದ ಜಿಲ್ಲಾ ಸಮ್ಮೇಳನಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅತ್ಯಂತ ಮಹತ್ವದ ಗೌರವ ಇದೆ. ಆ ಗೌರವದ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡುವ ಜವಾಬ್ದಾರಿಯನ್ನ ಅವರು ಈ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಈ ಉಳ್ಳಾಲ ತಾಲೂಕಿಗೆ ಒದಗಿಸಿದ್ದಾರೆ ಅನ್ನುವುದು ನಮಗೆ ತುಂಬಾ ಸಂತೋಷ. ಅದಕ್ಕೆ ಅವರಿಗೆ ಮೊದಲಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ. ಮತ್ತು ಅವರ ನೇತೃತ್ವದಲ್ಲಿ ನಾವು ಬಹಳ ಚುರುಕಾಗಿ ಒಂದು ಆದರ್ಶವಾದ, ಒಂದು ಮಾದರಿಯಾದ ಒಂದು ಸಮ್ಮೇಳನವನ್ನು ಇಲ್ಲಿ ಸಂಘಟಿಸಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ಒಂದು ನಮ್ಮ ಕಡೆಯಿಂದ ಬೇರೆ ಬೇರೆ ತರಹದ ತನುಮನ ಧನದ ಸಹಕಾರ, ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತರು ಉಳ್ಳಾಲ ತಾಲೂಕಿಡೀ ಹೇಳಬೇಕು. ನಮ್ಮ ನಿರೀಕ್ಷೆ ಅಂದ್ರೆ ಈ ಸಮ್ಮೇಳನಕ್ಕೆ ಜನ ಬರುವುದಿಲ್ಲ ಎನ್ನುವ ಒಂದು ಮಾತನ್ನ ನಾವು ಸುಳ್ಳು ಮಾಡಬೇಕು. ಸಾಹಿತ್ಯ ಸಮ್ಮೇಳನಗಳಿಗೆ ಜನ ಕಡಿಮೆ ಆಗ್ತಾರೆ, ಯಾರು ಸಾಹಿತಿಗಳು ಮಾತ್ರ ಬರ್ತಾರೆ ಅಂತ ನಾವು ಆಗದೆ, ಅದು ಒಂದು ಊರ ಹಬ್ಬ ಆಗಬೇಕು ಎನ್ನುವುದು ನಮ್ಮ ಸ್ಪೀಕರ್ ಸರ್ ಖಾದರ್ ಅವರ ಅಪೇಕ್ಷೆ. ಅವರ ಆರಂಭದ ದಿನಗಳ ಸಭೆಗಳಿಂದಲೇ ಮತ್ತೆ ಹೇಳ್ತಾ ಬಂದ ಮಾತಿದೆ ಏನಂದ್ರೆ, ಈ ಸಮ್ಮೇಳನ ಇದು ಊರ ಹಬ್ಬ ಆಗ್ಬೇಕು. ಊರ ಹಬ್ಬ ಆಗ್ಬೇಕಂದ್ರೆ ಊರಿನ ಜನ ಎಲ್ಲ ಬರ್ಬೇಕು. ಅದಕ್ಕೆ ಬೇಕಾಗಿ ನಾವು ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜೊತೆಗೆ ಜೋಡಿಸಿಕೊಂಡಿದ್ದೇವೆ. ಖಾಲಿ ಭಾಷಣಗಳಲ್ಲ, ಭಾಷಣಗಳು ದೀರ್ಘ ಆಗದ ಹಾಗೆ ತಡೆಯುವುದಕ್ಕೆ ಬೇಕಾಗುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಸಂವಾದ ಗೋಷ್ಠಿಗಳನ್ನು ಮಾಡಿದ್ದೇವೆ ಮತ್ತು ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ಕಾರ್ಯಕ್ರಮದ ಉದ್ದ ಕೊನೆಯ 2 ದಿನಗಳ ಕಾಲ ಕೊನೆಯಲ್ಲಂತೂ ನಾವು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿಕೊಂಡಿದ್ದೇವೆ. ಊರಿನ ಜನ ಹೇಳಬೇಕು, ಬರಬೇಕು, ಎಲ್ಲ ಊರಿನವರೊಂದು ಹಬ್ಬ ಈ ಆವರಣಕ್ಕೆ ಬರಬೇಕು, ಒಂದು ಸುತ್ತಾಡಬೇಕು, ವಿದ್ಯಾರ್ಥಿಗಳು ಬರಬೇಕು, ಇದೆಲ್ಲ ನಮ್ಮ ಅಪೇಕ್ಷೆ. ಆದ್ರಿಂದ ಇಲ್ಲಿ ಅಧಿಕಾರಿಗಳು ನೀವು ಬಹಳಷ್ಟು ಜನ ಇದ್ದೀರಿ, ನಿಮ್ಗೆ ಜನಸಂಪರ್ಕ ಅದ್ಭುತವಾಗಿದೆ. ಇಲ್ಲಿ PDOಗಳಿದ್ದಾರೆ, ಪ್ರತಿ ಊರಿನ ಮನುಷ್ಯರ ನಾಡಿ ಮಿಡಿತಾ ಇರುತ್ತ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳಿದ್ದೀರಿ. ನೀವು ಮನಸ್ಸು ಮಾಡಿದ್ರೆ ಇದೊಂದು ಅಭೂತಪೂರ್ವವಾದ ಒಂದು ಸಮ್ಮೇಳನ ಆಗುತ್ತೆ. ನಾವು ಹೊರಗಡೆ ಎಲ್ಲ ಹೋಗ್ತೇವೆ, ಇಲ್ಲಿ ನಾವು ದೂರದ ಉತ್ತರ ಕರ್ನಾಟಕದ ಭಾಗಗಳಿಗೆ ಹೋದ್ರೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದೊಂದು ಜಾತ್ರೆ, ಅಲ್ಲಿ ಜನ ಎಷ್ಟು ಸೇರ್ತಾರೆ ಅಂತಿಲ್ಲ. ನಮ್ಮಲ್ಲಿ ಕೂಡ ಆ ತರಹದ ಒಂದು ಅಭಿಮಾನವನ್ನ ಮತ್ತು ಆ ತರಹದ ಒಂದು ಜನ ಬಂದು ಸೇರುವ ಹಾಗೆ ಮಾಡುವ ಒಂದು ಜವಾಬ್ದಾರಿಯನ್ನ ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿರತಕ್ಕಂತ ಅಧಿಕಾರಿಗಳು ಮತ್ತು ಮುಂಭಾಗದಲ್ಲಿರತಕ್ಕಂತ ಜನಪ್ರತಿನಿಧಿಗಳು ತಾವೆಲ್ಲ ಮಾಡಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ನನ್ನ ಎಲ್ಲ ವಿಚಾರವನ್ನ ಒಳಗೊಂಡಂತೆ ಪ್ರಸ್ತಾವನೆಯಲ್ಲಿ ಮಾಡಿದ್ರಿ. ತಮಗೆ ಧನ್ಯವಾದಗಳು. ಬಹಳ ಒಂದು ಚಪ್ಪಳೆ ತಟ್ಟು ಅವರ ಪ್ರಸ್ತಾವನೆ
ಒಂದು ಬಹಳ ಶಿಸ್ತುಬದ್ಧವಾಗಿ ಒಟ್ಟು ಚಿತ್ರಾನ್ನ ಒಂದು ದಿನ ಹೇಳ್ಬೇಕಾದನ್ನ ಕೇವಲ ಒಂದು 10 ನಿಮಿಷ ಕೊಟ್ಟಿದ್ದೆವು, ಒಂದು 20 ನಿಮಿಷ ತನಕ ತಗೊಂಡು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮುಗಿಸಿದ್ದಕ್ಕೆ ಧನ್ಯವಾದಗಳು. ಇದೀಗ ಒಂದು ವೇಳೆ ನಮ್ಮೊಂದಿಗೆ ಶ್ರೀಯುತ ಶಿವರಾಮೇನಕರ್ ಅವರು ಇದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸ್ತೇವೆ ಸರ್. ನಮ್ಮ ರಾಷ್ಟ್ರ ಮಟ್ಟದ ಒಬ್ಬ ತರಬೇತಿದಾರರು, ಮತ್ತೊಬ್ಬರು ಮಾಧವಗೌಡ ಅವರು ಕೂಡ ಇದ್ದೀರಿ, ತಮ್ಮ ಇರುವಿಕೆಯನ್ನು ಗುರುತಿಸ್ತೇವೆ. ಸತೀಶ್ ಭಟ್ಟಿ ಬಿಲ್ಲಾರು ಕೂಡ ಇದ್ದಾರೆ, ಅವರ ಇರುವಿಕೆಯನ್ನು ಗುರುತಿಸ್ತೇವೆ. ಮತ್ತು ಶಿಕ್ಷಕರ ಸಂಘಟನೆಯ ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಗದೀಶ್ ಶೆಟ್ಟಿ ಅವರು ಇದ್ದಾರೆ. ಮತ್ತೆ KMK ಬರ್ಬೇಕಷ್ಟೇ. ಮತ್ತೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸುಷ್ಮಾ ಮೇಡಮ್ ತಾವುಗಳಿದ್ದೀರಾ, ತಮ್ಮನ್ನು ಪ್ರೀತಿಯ ಸ್ವಾಗತ ಬಯಸ್ತೇವೆ. ರಾಜೀನಾ ಮೇಡಮ್ ನಮ್ಮ BRK ಅವರಿದ್ದೀರಿ, ತಮ್ಮ ಇರುವಿಕೆಯನ್ನು ಗುರುತಿಸ್ತೇವೆ. ಬಂಟ್ವಾಳ EC ಅವರು ಕೂಡ ಬಂದಿದ್ದಾರೆ ಅಂತೇಳಿ ಗೊತ್ತಾಗಿದೆ ನಮಗೆ. ಮೇಡಮ್ ಸ್ವಾಗತ ಮೇಡಮ್. ಬಂದಿರುವ ಸರ್ವರನ್ನು ಕೂಡ ಸ್ವಾಗತ ಮಾಡ್ತಾ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಗಕ್ಕೆ ಹೋಗೋಣ. ಎಲ್ಲ ಮಾನ್ಯ ಅಧ್ಯಕ್ಷರಿಗೆ ಒಂದು ವಿನಂತಿ, ನೀವೊಮ್ಮೆ ನಮ್ಮ ಸ್ಕೌಟ್ ಗೈಡ್ ಇದು ದೊಡ್ಡ ಒಂದು ಕಾರ್ಯಕ್ರಮ ಆಯಿತು, ಅದನ್ನೊಮ್ಮೆ ನಾವು ಮೆಲುಕಾಗೋಣ ನೋಡಿಕೊಂಡು ಅದನ್ನೇ ಆಲೋಚನೆ ಮಾಡಿದ್ರೆ ಇಲ್ಲಿ ಹಬ್ಬವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಹಿನ್ನೆಲೆ. ಇದಕ್ಕೀಗ ನಮ್ಮ ಈಟಿ ಕಾಲದಲ್ಲಿ ನಮ್ಮ ಶಾಸಕರು ನಿಲ್ಲಿಸ್ಬಿಟ್ಟು ಒಂದು 2 ಕಡೆ ಫೋನ್ ಮಾಡಿಸಿದ್ರೆ 1.5 ಲಕ್ಷ ಬರ್ತದೆ, ದೊಡ್ಡ ಪ್ರಶ್ನೆನೇ ಅಲ್ಲ. ಈ ಊಟಕ್ಕೆ ನಾವು ಆಹಾರ ಸಾಮಗ್ರಿಗಳನ್ನು ತರಿಸಲಿಕ್ಕೆ ದೊಡ್ಡ ಪ್ರಶ್ನೆ ಅಲ್ಲ. ಇಲ್ಲಿ ಏನಾಗ್ಬೇಕು, ಊರಿನ ಹಬ್ಬ ಆಗ್ಬೇಕು, ಅದು ಕೂಡ ಉಳ್ಳಾಳದ ಜಾತ್ರೆ ಆಗ್ಬೇಕು ಅಂತ ಎಲ್ಲ ಮಾತಾಡಿಬಿಟ್ಟು ನಾವು ಅದೇ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಇರಬೇಕು, ನಡವಳಿಕೆಯಲ್ಲಿ ಇರಬೇಕು, ನಡೆ ನೋಡಿ ಆಚಾರ ವಿಚಾರ ಅದರಲ್ಲಿ ಇರಬೇಕು. ಹಾಗಾಗಿ ಇದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡೋಣ ಅಂತೇಳಿ ಒಂದು ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಇದು ಹೇಗೆ ಬಂತು ಅಂದ್ರೆ ಮಾನ್ಯ ಶಾಸಕರ ಒಂದು ಆಶಯದಂತೆ ಒಂದು ಇದನ್ನು ಹಸಿರು ಹೊರೆಕಾಣಿಕೆ ತರ ಮಾಡಿ ಇದು ಸುಮಾರು 1,90,000 ಸಾಮಗ್ರಿಗಳು ಬೇಕು ನನಗೆ. ಅದನ್ನ 17 ಪಂಚಾಯತ್ಗಳಿಗೆ ವಹಿಸ್ಕೊಡ್ಲಿಕ್ಕೆ ಸುಮಾರು ಒಂದು 10,000 ಒಳಗಡೆ ಬರ್ತದೆ. ಒಂದು ಪಂಚಾಯತ್ನವರು ಹಣ ಕೊಡ್ಲಿಕ್ಕಿಲ್ಲ, ಎಲ್ಲಿ ತೆಂಗಿನಕಾಯಿ ಅವರಿದ್ದಾರೆ ಅವರ ಮನೆಗೆ ಒಂದು ಫೋನ್ ಮಾಡಿದ್ರೆ ಆಯ್ತು, ಎಲ್ಲಿ ತಟ್ಟೆ ಉಂಟು ಅಲ್ಲಿಗೆ ಒಂದು ಫೋನ್ ಮಾಡಿ ತಟ್ಟೆ ಬರ್ತದೆ, ಎಲ್ಲಿ ಏನೆಲ್ಲ ಬೆಳೆಯುತ್ತಾರೆ ಅಂತ ಫಸ್ಟ್ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾನು ಹೆಸರು ಓದ್ತೇನೆ ಏನೆಲ್ಲ ಬೇಕು ಅಂತ. ಪಟ್ಟಿಯಂತೂ ರಾಧಾಕೃಷ್ಣ ಭಟ್ರು ರಾತ್ರಿ ನಿದ್ರೆ ಇಲ್ಲದೆ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಪಟ್ಟಿ ಸಿದ್ಧ ಆಗಿದೆ. ಆ ಪಟ್ಟಿಗೆ ಕ್ರಮ ಸಂಖ್ಯೆಗಳು ಕೊಟ್ಟಿದ್ದೇವೆ, 2 ಕಡೆ ಬರೆದು ಕೊಡ್ತೇವೆ. ಅದನ್ನ ನೀವು ತಗೊಳ್ಳುವಂಥದ್ದು ಸುಲಭವಾಗಿ ಅದು ಒಬ್ಬರ ಮಟ್ಟಿಗೆ ಆಗ್ಬೋದು ಅಥವಾ ಊರಿನ ಉತ್ಸವ ಅಂತ ಇಡೀ ಗ್ರಾಮಕ್ಕೂ ಹಂಚಬಹುದು. ಅದನ್ನ ಯಾವಾಗ ತರುವುದು ಅಂತ ತಿಳ್ಕೊಳ್ಳಿ ಇವತ್ತು ಫೈನಲ್ ಮಾಡುವ. ಅದಕ್ಕೆ ಒಳ್ಳೆಯ ಒಬ್ಬ ಸಮೀರ್ ಪಜೀರ್ ಒಮ್ಮೆ ನಿಂತ್ಕೊಳ್ಳಿ. ಯಾಕೆ ಸಮೀರ್ ನಾನು ಹೇಳ್ತೇನೆ ಅಂತಂದ್ರೆ ಇವಾಗ ನಮ್ಮ ಸ್ಕೌಟ್ ಗೈಡ್ ಕ್ಯಾಂಪ್ ಆಗುವಾಗ ಅವ್ರು ಬಹಳ ಒಳ್ಳೆ ರೀತಿ ನಮ್ಮ ಹೊರೆಕಾಣಿಕೆ ಸಂಬಂಧಪಟ್ಟಾಗ ಶ್ರಮ ಪಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ತುಂಬಾ ಮಂದಿ. ಅದರಲ್ಲಿ ಒಬ್ಬರನ್ನ ನಾವು ಹತ್ತಿರದವರನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ರಾಮಕೃಷ್ಣ ಅವರು ಸೇರಿಕೊಳ್ತಾರೆ ನಮ್ಮನ್ನ. ಈಗ ಒಮ್ಮೆ ನನಗೆ ಬೇಕು ಯಾರೆಲ್ಲ ಬಂದಿದ್ದಾರೆ ಅಂತ. ಅಂಬಳಮೊಗರಿಂದ ಯಾರಾದ್ರೂ ಒಮ್ಮೆ ಕೈ ಎತ್ತಿ. ಅಧ್ಯಕ್ಷರು ಸಾರಿ ಒಂದು ಬಂದಿದ್ದಾರೆ, ರೈಟ್. ಬಾಳೆಪುಣಿ ಬಂದಿದ್ದಾರೆ, ವೆರಿ ಗುಡ್. ಬೆಲ್ಮಾ ಎಸ್, ಧನ್ಯವಾದಗಳು ಸರ್. ಬೋಳಿಯಾರು ಸರ್, ಥ್ಯಾಂಕ್ಸ್. ಹರೇಕಳ ಸರಿ, ಗುರುಮವರು ಧನ್ಯವಾದಗಳು. ಇರಾ ಪಂಚಾಯತಿಂದ ಎಸ್ ಧನ್ಯವಾದಗಳು. ಕಿನ್ಯ ಎಸ್ ಮೇಡಮ್ ಥ್ಯಾಂಕ್ಸ್. ಕೊನಾಜೆಯಿಂದ ಇಬ್ಬರು ಮೂವರಿದ್ದೀರಿ, ಧನ್ಯವಾದಗಳು. ಕುರ್ನಾಡು ಎಸ್ ಧನ್ಯವಾದಗಳು. ಮಂಜನಾಡಿ ಎಸ್ ಧನ್ಯವಾದಗಳು. ಮುನ್ನೂರ ಮೇಡಮ್ ಅಧ್ಯಕ್ಷರಿದ್ದಾರೆ. PDO ಅವರು, ನಾನು PDO ಬೇರೆ ಅಧ್ಯಕ್ಷರು ಬೇರೆ ಅಂತ ಹಾಕಿದ್ದೆ, ಬೇಡ ಸಮಯ ಲೇಟ್ ಆಗ್ತದೆ. ನರಿಗಾನದಿಂದ ಸರ್, ಯಾಕಂದ್ರೆ ಇವರವರು ಕೂಡ ಹೇಳಿದ್ರು ಒಮ್ಮೆ ಅಟೆಂಡೆನ್ಸ್ ತಗೊಳ್ಳಿ ಅಂತ. ಫಜೀರು ಬಂದಿದ್ದಾರೆ ಸರ್. ಸರಿ, ಅದಕ್ಕೆ PDO ಇಬ್ಬರು ಚಾರ್ಜಿ, ಸರಿ, ಒಬ್ಬರು 2 ಪಂಚಾಯತಿಗೆ. ಪಾವರು ಇಬ್ಬರು PDO ಮತ್ತು ಪಂಚಾಯತ್ ಮೆಂಬರು. ಸಜೀಪನಾಡು ಸರ್, ಓಕೆ, 2ಕ್ಕೂ ನೀವು ಜವಾಬ್ದಾರಿ. ಸಜೀಪ ಪಡುವಿಂದ ಧನ್ಯವಾದಗಳು ಮೇಡಮ್. ತಲಪಾಡಿ ಇಸ್ಮಾಯಿಲ್ ಜ್ವರ ಅಂತೆ ಫೋನ್ ಮಾಡಿ ಹೇಳಿದ್ದಾರೆ. ಕೆಲವು ಅಧ್ಯಕ್ಷಗಳ ಮೆಚ್ಚಬೇಕು, ಫೋನ್ ಮಾಡಿ ಸರ್ ಇವತ್ತು ಭಯಂಕರ ಜ್ವರ, ಕೆಲವರು ಆಪರೇಷನ್ ಆಗಿದೆ, 3 ತಿಂಗಳು ಅಷ್ಟೇ ಬರಬೇಕು ಅಂತ ಹೇಳಿ ನಿಜವಾಗಿ ಅವರ ಕಳಕಳಿಗೆ ನಾನು ಹೃದಯಾಂತರಾಳದ ನಮ್ಮ ಪರಿಷತ್ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಈಗ ಮುಖ್ಯ ಅಂಗಕ್ಕೆ ಬರುವ. ಈಗ ವಿಚಾರವಾಗಿ ಒಂದು ಮುಖ್ಯವಾಗಿ ಏನು ಹೇಳುವುದಂತಂದ್ರೆ, ಒಂದು ತೆಂಗಿನಕಾಯಿ ತುಂಬಾ ರೇಟ್ ಇದೆ. ತೆಂಗಿನಕಾಯಿ ಸುಮಾರು 500 ತೆಂಗಿನಕಾಯಿ ಬೇಕು ಅಂದ್ರೆ 2 ಪಂಚಾಯತಿಗೆ ನಾವು ಅದನ್ನು ವಹಿಸಿಕೊಟ್ಟಿದ್ದೇವೆ. ಆಗ್ಬೋದಾ? ಈಗ ಪಟ್ಟಿಯನ್ನು ಓದ್ತಾ ಹೋಗ್ತೇವೆ. ಯಾವ ಪಂಚಾಯತ್ನವರು ಸರ್ ನಮಗೆ ಇದು ಬೇಕು ಅಂತ ಹೇಳಿದ್ರೆ ರಪ್ಪ ಮುಗಿಸುವ, ನೀವು ಎಷ್ಟು ಬೇಗ ನೀವು ಸ್ವೀಕಾರ ಮಾಡ್ತೀರಿ ಅಷ್ಟು ಬೇಗ ಸಭೆ ಮುಗೀತದೆ. ಬನ್ನಿ, ನಮ್ಮನ್ನ ಹೆಸರಿಲ್ಲ ಅಂತ ಆದ್ರೆ ಗಟ್ಟಿ ಇದ್ದಾರೆ ಅಂತ. ಹಾಗಾಗಿ ಅವರು ಸ್ವಲ್ಪ ಒಂದು 12,000 ಗಡಿಗೆ ಬರ್ತದೆ, ಮತ್ತೆಲ್ಲವೂ 10,000 ಕೆಳಗಡೆ ಇದೆ. ಸರಿ, ಈಗ ನಾವು ಪಟ್ಟಿ ಓದ್ತಾ ಹೋಗ್ತೇವೆ. ಮೊದಲನೇದಾಗಿ ಬೇಗ ಬೆತ್ತಿಗೆ ಅಕ್ಕಿ 1 ಕ್ವಿಂಟಲ್, ಕುಚ್ಚಿಲ ಅಕ್ಕಿ 2 ಕ್ವಿಂಟಲ್, ಇಷ್ಟೇ. ಯಾವ ಗ್ರಾಮ ಅಧ್ಯಕ್ಷರು, PDO ಕಾರ್ಯದರ್ಶಿಗಳು, ಅದರಲ್ಲಿ ಕಾರ್ಯದರ್ಶಿಗಳಿಗೆ ಆದೇಶ ಆಗಿಲ್ಲ, ಆದ್ರೂ ಪ್ರೀತಿಗೆ ಬಂದಿದ್ದಾರೆ. ನೀವು ಇದನ್ನು ತಗೊಂಡೋಗಿ ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಕರೆದು ಆ ಸಭೆಗೆ ನಮ್ಮಲ್ಲಿ ಒಂದು 5 ಮಂದಿ ಒಳ್ಳೆ ಕ್ರಿಯೇಟಿವ್ ಆಕ್ಟಿವ್ ಆಗಿರುವವರು ಇದ್ದಾರೆ, ಅವ್ರು ಬರ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ನೀವು ಖಂಡಿತ ಮಾಡ್ಬೋದು ಸರ್. ಸರಿ, ನಾವು ಹಾಕೊಂಡು ಹೋಗುದಾದ್ರೆ
ನನಗೆ ಮುಖ್ಯವಾಗಿ ತೆಂಗಿನಕಾಯಿ ನಮಗೆ ಈ ಪಾವರು ಈ ಕೊಣಾಜೆ ಇಲ್ಲೆಲ್ಲ ಜಾಸ್ತಿ ಇದೆ. ನಾವು ಈಗ ಸಿಟಿಗೆ ಹೋದ್ರೆ ಸಿಗಲ್ಲ ಅದು. ಹಾಗೆ ಅಂಥದನ್ನ ನಾವು ಪಾವೂರಿನವರು, ಹರೇಕಳದವರು, ಕೊಣಾಜಿಯವರು ಅಂಥದನ್ನ ತಗೊಂಡ್ರೆ ಸುಲಭ ಆಗ್ತದೆ. ಈಗ ಬೆಳ್ತಿಗೆ ಹಾಕಿ ಮತ್ತೆ ಕುಚಿಲ ಹಾಕಿ ಹಾಕೊಂಡು ಹೋಗಲ್ಲ. ಅಂಬಳಮೊಗರು ಫಸ್ಟ್, ಅಂಬಳಮೊಗರನವ್ರು ಬನ್ನಿ ಸರ್, ಒಮ್ಮೆ ಬನ್ನಿ ಅಂಬಳಮೊಗರು ಬನ್ನಿ. ನೆಕ್ಸ್ಟ್ ಇದು ಬೆಳ್ತಿಗೆ ಹಾಕಿ, ಅದು ಕೂಡ ಅಷ್ಟೇ ಸೇಮ್. ಅದು ಬಾಳೆಪುನಿಯವರು ಬನ್ನಿ. ತೆಂಗಿನಕಾಯಿ 250. ಪಾವೂರು, ಕೊಣಾಜಿ, ಯಾರು ಮೂರಲ್ಲಿ ಒಂದು ಬನ್ನಿ ಸರ್, ಬನ್ನಿ. ಬೋಳಿಯಾರ ಬನ್ನಿ. ಬನ್ನಿ. ನಂಬರ್ 1 ಅಂಬಳಮೊಗರು, ನಂಬರ್ 2 ಬಾಳೆಪುನಿ. ಪರಿಷತ್ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ರೆ ಜೋರಾದ ಚಪ್ಪಾಳೊಂದಿಗೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುವ. ಎಷ್ಟು ತಟ್ಟಿದ್ರು ಸಾಧು. ಯಾಕೆ ಒಂದೇ ಒಂದು ವಿಚಾರ, ಆಕ್ಚುಲಿ ಇವತ್ತು ಈ ಊರಲ್ಲಿ ಇಲ್ಲ ಅವರು. ಈ ಒಂದು ಇದೆ, ನಮಗೆ ಒಂದು ಇನ್ವಿಟೇಷನ್ ಒಂದು ಬಿಡುಗಡೆ ಮಾಡಿ ಹೋಗ್ಬಿಡಿ ಸ್ವಾಮಿ ಅಂತ ನಾವು ಬಹಳ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡಿದ. ಖಂಡಿತ ಬಂದೇ ಬರ್ತೇನೆ ಅಂತ ಬಂದ್ರಲ್ಲ, ಅದಕ್ಕಾಗಿ ಅದು ಜೋರಾದ ಚಪ್ಪಾಳೆ ತಟ್ಟಿ ಅವರ ಪ್ರೀತಿಯ ಸ್ವಾಗತವನ್ನು ಬಯಸಿದ್ರೆ 100 ಒತ್ತಡಗಳು ನಮಗೆ ಖಂಡಿತ ಗೊತ್ತಿದೆ. ಒಂದು ಈಗ ವಾಟ್ಸಪ್ ಅಲ್ಲಿ ನೋಡುವಾಗ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ಗಾಡಿಯನ್ನು ಅಲ್ಲಿ ಮಾತಾಡ್ತಾ ಇದ್ರು. ಈಗ ಆಸಿಫ್ ಅವರು ನನಗೆ ತೋರಿಸಿದ್ರು, ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು, ಇವರು ಕಾರನ್ನು ಸೈಡಿಗೆ ನಿಲ್ಲಿಸಿ ಅವರು ಕಾರೊಳಗೆ ಹತ್ತಾ ಇದ್ದಾರೆ. ಯಾರು ಪಾಪ ನೊಂದ ಒಂದು ವ್ಯಕ್ತಿಯನ್ನ ಅಲ್ಲಿಂದ ಎತ್ತುವಂತ ಕೆಲಸದಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅಂತಹ ಒಂದು ಮಾನವೀಯತೆಯ ಶಾಸಕರನ್ನು ಪಡೆದದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಕೊಳ್ತಾ ಅವರನ್ನು ವಿಶೇಷವಾಗಿ ಇವತ್ತಿನ 5ನೇ ಸಭೆ, ನಮ್ಮ ಸಾಹಿತ್ಯ ಪರಿಷತ್ನ 5ನೇ ಸಭೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಶಾಸಕರೇ, ಕೆಲಸ ಏನಾಯ್ತು ಅಂತಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಎಲ್ಲ ವಿಚಾರಗಳನ್ನ ಹೇಳಿದ್ದೇವೆ ಸರ್. ನೀವು ಹೇಳಿದ ಹಾಗೆ ಹಸಿರು ಹೊರಕಾಣಿಕೆಯನ್ನು ಸುಮಾರು 10,000 ರೂಪಾಯಿ ಮೌಲ್ಯದ ಏನೇನು ವಸ್ತುಗಳು ತರಬೇಕು ಅಂತ ಹೇಳಿ ಎಲ್ಲ ಕೊಟ್ಟಾಯ್ತು, ಪಟ್ಟಿ ಕೊಟ್ಟಾಯ್ತು. ಬಹಳ ಪ್ರೀತಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಸರ್ ಪಂಚಾಯತ್ನ ಅಧ್ಯಕ್ಷರುಗಳು ಮತ್ತು ಪಿಡಿಒಗಳು. ಒಂದು ಎರಡನೇದು ಸರ್, ಎಲ್ಲ ಕಟ್ಟೋಟಿಗಳನ್ನ ಹಾಕಿಸಿ ಅಂತ ಹೇಳಿದ್ದಾರೆ ಸರ್. ಎಲ್ಲ ಅವರವರ ಗ್ರಾಮ ಪಂಚಾಯತ್ ಆಗೋದು ಎಲ್ಲಿ ಎಲ್ಲ ನಮ್ಮ ಮುಂದೆ ಆಯ್ತಾಯ್ತು ಸರಿಯೋಗಿ ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಆಗ್ತದೆ ಏನು ಅಂತ ಹೇಳಿ ಕ್ಲಾರಿಟಿ ಬೇಕು, ನಮ್ಗೆ ಗೊತ್ತಾಗ್ಬೇಕು ಏನು ವಿಷಯ ಅಂತ ಹೇಳಿ. ಯಾಕೆಂದ್ರೆ ಇದು ಟೀಮ್ ವರ್ಕ್. ನೀವು ಕೂತ್ಕೊಂಡು ಜೊತೆಗೆ ಚರ್ಚೆ ಮಾಡಿಕೊಂಡು ಅದನ್ನು ಅನುಷ್ಠಾನ ಕೆಲಸ ಆಗ್ಬೇಕಾಗ್ತದೆ. ಸೊ ನಿಮ್ಗೆ ಆಗದ ಕೆಲಸವನ್ನ ಮಾಡ್ಲಿಕ್ಕೆ ಕೂಡ ನಮ್ಗೆ ಒಪ್ಪುದೆ, ನಮ್ಗೆ ಬೇಡ, ನಿಮ್ಗೆ ಆಗುದು, ನಾವು ಸುಮ್ಮನೆ ಹೇಳಿ ಅಂತ ಏನ್ ಪ್ರಯೋಜನ ಆಗ್ತದೆ. ಸೊ ಯಾವ ಕೆಲಸ ನಮ್ಗೆ ನಿಮ್ಗೆ ಯಾವ್ದು ಆಗ್ತದೆ ಯಾವ್ದು ನಮ್ಗೆ ಕೂಡ ಗೊತ್ತಿಲ್ಲ. ಸೊ ನಾವು ಸಲಹೆ ಕೊಡೋ 100 ಸಲಹೆ ನಾವು ಕೊಡ್ತೇವೆ. ನೀವು ನಮ್ಗೆ ಪ್ರಾಕ್ಟಿಕಲ್ ಆಗಿ ಅದು ಆಗ್ತದೆ ಇಲ್ವ ಅಂತ ನೀವು ಹೇಳ್ಬೇಕೀಗ. ನಿಮ್ಮಂತ ನಮ್ಗೆ 2 ಆಗ್ಬೇಕಾದಂತ ವಿಚಾರ. ಒಂದು ಯಾವುದಿದೆ, ನಮ್ಮ ಹೊರೆಕಾಣಿಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ 10,000 ಅನುಗುಣವಾಗಿ ಅದರಲ್ಲಿ ಡೌಟ್ ಇದೆ ನಿಮ್ಗೆ? ಹೇಳಿ, ಏನು ಡೌಟ್ ಇದೆಯಾ? ತರ್ಬೋದಲ್ಲ, ಮತ್ತೆ ನನ್ಗೆ ಹಾಗೆ ಹೇಳ್ಬಾರ್ದು. ಇನ್ನೊಂದು ಎಲ್ಲ ಪಂಚಾಯತ್ ಮುಂದೆ ಅದನ್ನ ಎಲ್ಲಿಂದ ಬೇಕು ಸರ್ಕ್ಯುಲರ್ CS ಒಂದು ಫೋನ್ ಕೊಡಿ. ನೀವು ಅದೇನಲ್ಲ ಇವಾಗ ಸರ್ಕ್ಯುಲರ್ ಮಾಡಿ ನಾಳೆ ಮಾತಾಡೋದಾಗ್ತದ? ಆಯ್ತು, ಅಲ್ಲಿ ಒಂದು ಬ್ಯಾನರ್ ಹಾಕ್ಬೇಕೀಗ ಪ್ರತಿಯೊಂದು ಮುಂದೆ. ಹೇಗೆ ಮಾಡುದು? ಪಂಚಾಯತ್ ಮಾಡ್ತೇನೆ. ಅದಕ್ಕೆ ಎಲ್ಲಿ ಒಂದೇ ಕಡೆ ಪ್ರಿಂಟ್ ಮಾಡಿ ಅವ್ರು ಒಂದೇ ಕಡೆ ಬಿಲ್ಲು ಕೊಟ್ರೆ ನೀವೆಲ್ಲರೂ ಎಲ್ಲ ಪಂಚಾಯತ್ ಸೇರಿ ಬಿಲ್ಲು ಕೊಟ್ರೆ ತ್ಯಾಗಮವ್ರೆ ಒಂದೇ ಕಡೆ ಒಂದೇ ಸೈಜಲ್ಲಿ ಪ್ರಿಂಟ್ ಮಾಡಿ ಬೇರೆ ಬೇರೆ ಗ್ರಾಮ ಪಂಚಾಯತ್ ಹೆಸರು ಹಾಕಿ ಇದರಲ್ಲಿ ಅಲ್ಲಿ ಅವರು ಇದನ್ನು ಹಾಕ್ತಾರೆ. ಅಲ್ಲ ಬಿಲ್ ಒಂದೊಂದು ಪಂಚಾಯತ್ ಎಷ್ಟು ಬಿಲ್ ಆಗ್ತದೆ ಅಷ್ಟು ಕಳಿಸಿದ್ರೆ ಆಯ್ತು. ಸದಸ್ಯರಿದ್ದಾರೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಭೆ ಕರೆದು ಅಲ್ಲಿ ಶಾಲಾ ಟೀಚರ್ಗಳನ್ನು, ಇವರನ್ನು, ಸ್ವಸಹಾಯ ಸಂಘದ ಆಶಾ ಕಾರ್ಯಕರ್ತರನ್ನು ಮತ್ತೆ ಇನ್ನೊಂದರನ್ನು ಅವತ್ತು ಇಲ್ಲಿ ಬಂದು ಒಂದು ಇದು ಮಾಡ್ಲಿಕ್ಕೆ. ಒಂದು ಟೀಮಿಗೆ ಎಷ್ಟು ನಿಮಿಷ ಕೊಡ್ತೀರಿ? ನಾವು ಅವ್ರ ಗ್ರಾಮದ ಸಭೆ ಕರೀತಾರೆ, ನಾವು ಹೋಗ್ತೇವೆ ಸರ್. ಈಗ ಅವ್ರು ಮೀಟಿಂಗ್ ಮಾಡಿದ್ದೀವಿ, 10 ನಿಮಿಷ ಕೊಡ್ಬೋದು ಸರ್. 10 ನಿಮಿಷ. ಎಷ್ಟು ಗ್ರಾಮ ಪಂಚಾಯತ್? 17 ಗ್ರಾಮ ಪಂಚಾಯತ್. ಎಷ್ಟಾಯ್ತು? 170 ನಿಮಿಷ. 2 ದಿನ ಆಯ್ತು ಸರ್. 2 ದಿನ ಉಂಟಲ್ಲ, ಅದೇ 3 ಗಂಟೆ ಬೇಕು ಟೋಟಲ್. ಓವರ್ 3 ಗಂಟೆಗೆ ಸ್ಪ್ಲಿಟ್ ಮಾಡ್ತೀನಿ ನೋಡಿ. ಸರಿ, ಅದು ಅದಿದ್ರೆ 4-5 ಗ್ರಾಮ ಒಂದು ಸೆಲೆಕ್ಟ್ ಮಾಡಿ. ಆಯ್ತು, ಅದು ಫಸ್ಟ್ ಕ್ಲಾರಿಟಿ ಮಾಡಿ ಅವ್ರಿಗೆ ಹೇಳಿದ್ರೆ ಎಲ್ಲದ ಏನಾಗ್ತದೆ, ನೀವು ಎಲ್ಲ ಸಂಘ ಬರ್ತಾರೆ, ರೆಡಿ ಆಗ್ತಾರೆ. ನಾನು ಟೈಮ್ ಇಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಈಗಲೇ ಅದಕ್ಕೆ ಮಿನಿಮಮ್ 10 ಮಿನಿಟ್ಸ್ ಆದ್ರೂ ಕೂಡ ಕೊಡ್ಬೇಕು. ಅವರೆಷ್ಟೆಲ್ಲ ರೆಡಿ ಮಾಡಿ ಡ್ರೆಸ್ ಮಾಡಿ ಬಂದು ಮಿನಿಮಮ್ 10 ನಿಮಿಷ ಸ್ಟೇಜ್ ಕೊಡದಿದ್ರೆ ಅದೇನು ಕೂಡ ಪ್ರಯೋಜನ ಇಲ್ಲ. ಸರಿ, ನೀವು 10 ನಿಮಿಷ ಕೊಡ್ಬೇಕಾದ್ರೂ ಕೂಡ 170 ನಿಮಿಷದಲ್ಲಿ ಹೋಗ್ತದೆ, 3 ಗಂಟೆ ಹೋಗ್ತದೆ ಇದರಲ್ಲಿ. ನಿಮ್ಗೆ ಎಷ್ಟೋ ಟೈಮ್ ಇದೆ 2 ದಿವಸದಲ್ಲಿ, 1 ಗಂಟೆ 1.5 ಗಂಟೆ. ಅದೇ ಕಡೆ ಬೇರೆ ಕೆಲಸ ಪ್ರೋಗ್ರಾಮ್ ಇಲ್ಲ ಅಲ್ಲಿ ಯಾವ ಬೇರೆ ಇಲ್ಲ, ಆ ವೇದಿಕೆ ಫ್ರೀ ಇತ್ತು. ಅದು ಯಾವ ನಡೆಯುವುದು? ಅಲ್ಲ, ವಾಟ್ ಟೈಮ್? ಬೆಳಗ್ಗೆ ಈಗ ನಮ್ದು ಉದ್ಘಾಟನೆ 11 ಗಂಟೆ ಮುಗಿದ ಮೇಲೆ ಸರ್ 12 ಗಂಟೆ ಮುಗಿತದೆ. ಅಲ್ಲಿಂದ ಸಂಜೆ 4 ಗಂಟೆ ತನಕ ಸಮಯ ಇದೆ. ಮರುದಿನ ಕೂಡ ಅದೇ ರೀತಿ 10 ಗಂಟೆಯಿಂದ ಸಂಜೆ 4 ಗಂಟೆ 4:30 ತನಕ ಸಮಯ ಇದೆ ಸರ್.
ಅಂದ್ರೆ ಸರಿ. ಆ ಮಕ್ಕಳಿಗೆ ಇದ್ದಾರೆ ಸರ್. ಅವ್ರ ಇನ್ವಾಲ್ವ್ಮೆಂಟ್ ಮಾಡ್ದಂಗ ಆಗ್ತದಲ್ಲ ಸರಿ. ಪಂಚಾಯತಿಂದ ಇದನ್ನು 5,000 10,000 ವ್ಯಾಪ್ತಿಯಲ್ಲಿ ಇದಕ್ಕೆ ಖರ್ಚು ಮಾಡಿ ಅವಕಾಶ ಮಾಡಿ ಕೊಡ್ತಾರೆ. ಎಕ್ಸ್ಪೆನ್ಸ್ ಮಾಡ್ಲಿಕ್ಕೆ ಒಂದು ಗ್ರಾಮ ಪಂಚಾಯತಿಗೆ ಅದು ನೀವು ನಿಮ್ಮ ಅಧ್ಯಕ್ಷ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನೀವು ಒಂದು ಅಫಿಷಿಯಲ್ ಅದನ್ನ ಹೇಗೆ ಖರ್ಚು ಮಾಡ್ಬೇಕಂತ ಪ್ಲಾನ್ ಮಾಡಿ. ಆ ಕ್ರೌಡೇ ಬೇರೆ, ಮಕ್ಕಳವ್ರು ಎಂತವ್ರು ಇವರೆಲ್ಲ. ನಿಮ್ಮ ಅಲ್ಲಿಗೆ ಹೋಗುವಂತ ಕ್ರೌಡೇ ಬೇರೆ, ನೀವು ಕಂಬ್ಳಕ್ಕೆ ಹೋಗುವಂತ ಜನರೇ ಬೇರೆ. ಆಯ್ತಕ್ಕೆ ಅದಕ್ಕೆ ಮುಂದೆ ಸದಾ ಅಷ್ಟು ಕಂಡು ಇದಿಲ್ಲ. ಈಗ 21ಕ್ಕೆ ನಮ್ಗೆ ಉದ್ಘಾಟನೆ ಕಾರ್ಯಕ್ರಮ ಹೌದಾ, ಅವತ್ತು ಜಾಸ್ತಿ ಫೋಕಸ್ ಆಗುವಂಥದ್ದು. 21ಕ್ಕೆ ಎಲ್ಲರೂ ಕೂಡ ಇಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅತ್ಯಂತ ಕನ್ಫ್ಯೂಷನ್ ಬೇಡ. 22ಕ್ಕೆ ಶಾಲಾ ಮಕ್ಕಳು, ಊರವರು, ಗ್ರಾಮದವರು, ಈ ಪಂಚಾಯತ್ ಯಾರಲ್ಲಿ ಹೋಗುದಿಲ್ಲ ಅವ್ರು ಇಲ್ಲಿಗೆ ಬಂದ್ರೆ ಆಯ್ತು. ಅದು ಕೂಡ ಇಂಪಾರ್ಟೆಂಟ್ ಇದೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಲ್ಲಿಗೆ ಹೋಗುವಂತ. ಈಗಾಗಲೇ ಕನ್ಫ್ಯೂಷನ್ ಬೇಡ. ಸುಮಾರು 700 ಮಂದಿಯಲ್ಲಿ ಒಳಗಡೆ ಸಭಾಂಗಣದಲ್ಲಿ ಕುಳಿತರೆ ದೊಡ್ಡ ದೊಡ್ಡ ಅತಿಥಿಗಳು, ಈಗಾಗಲೇ ನೀವು ಹೇಳಿದ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ ಸರ್. ಹಾಗಾಗಿ ಅದೇ ಆಲ್ ಆಫೀಸರ್ಸ್, ಸ್ವಸಹಾಯ ಸಂಘದವರು ಮತ್ತೆ ಇವರೆಲ್ಲ ಇರ್ಬೇಕು. ಸಮಾರೋಪಕ್ಕೆ ಒಂದು ಟೀಚರ್ಸ್ ನವರಿಗೆಲ್ಲ ನಮ್ಮ ಬಿಯವರವರು ಈಗಾಗಲೇ ಮಾಡಿದ್ದಾರೆ. ಕನ್ನಡ ಅಧ್ಯಾಪಕರನ್ನು ಮತ್ತು ಶಿಕ್ಷಕರನ್ನು ಒಂದು ಶಾಲೆಯಿಂದ ಒಬ್ಬರು ಬಂದ್ರೆ ಸಾಕು ಅಂತೇಳಿ ಮಾಡಿದ್ದಾರೆ. ಮುಂಚೆ ಕೊಡ್ಬೇಕಂತ ಹಾಗೆ ಎಷ್ಟು ಬೇಕಂತ ಎಷ್ಟಿದ್ದೀರಿ? PDO, ಸೆಕ್ರೆಟರಿ 17, ಸೆಕ್ರೆಟರಿ, ಸ್ಟಾಫ್ಗಳು ಎಷ್ಟಿದ್ದಾರೆ? ಬೇರೆ ಸ್ಟಾಫ್ಗಳು ಪಂಚಾಯತ್ ಕೂಡ ಸಭೆ ಆಯಿತು. ಮನೆ ಕುಲ ಸಚಿವರು, ಕುಲಪತಿಗಳು ಕೂಡ ಆಗಮಿಸಿದ್ರು. ಲಾಂಛನ ಬಿಡುಗಡೆ ಕೂಡ ಸಣ್ಣ ಮಟ್ಟಿಗೆ ಮಾಡಿದ್ರು, ಸಾಹೇಬರ ಹತ್ರ ಹೇಳಿಯೇ ಮಾಡಿದ್ದು. ಇವತ್ತು ಮುಖ್ಯವಾದಂತೂ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾನ್ಯ ಸಚಿವರಿಂದಲೇ, ಶಾಸಕರು, ಸಭಾಧ್ಯಕ್ಷರಿಂದಲೇ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ ಕೂಡ. ಶ್ರೀನಾಥ್ ಅವರು ಕೂಡ ಅವರ ದಿನ ನೋಡಿಕೊಂಡೇ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಇದೀಗ ಸಭಾಧ್ಯಕ್ಷರು ಓದದವ್ರ ದಿವಸಕ್ಕೆ ದೊಡ್ಡವ್ರು ಹೇಗೆ ಹೋಗುದಿಲ್ಲ ಅಂದ್ರೆ ಇಲ್ಲಿ ಇದ್ದವ್ರಿಗೆ ಅರ್ಧ ವರ್ಷ ಓದ್ಲಿಲ್ಲ. ಈಗ ಪೇಪರ್ ಇಲ್ಲಿ ಇದ್ದವರಲ್ಲಿ ಅದು ಬಿಡಿ, ಈ ಓದದ ವರ್ಗ ಇದೆ. ಚರ್ಮರಿ ಮಾಡುವವರು, ಜ್ಯೂಸ್ ಮಾಡುವವರು, ಕಟ್ಲೆ ಮಾಡುವವರು, ಇವಾಗ ವಿಷಯ ಸಬ್ಜೆಕ್ಟ್ ಗೊತ್ತಿರೋದಿಲ್ಲ. ಅವ್ರನ್ನ ನೀವು ಅಪ್ರೋಚ್ ಆಗ್ಬೇಕು. ಈಗ ನಮ್ಗೊಂದು ಚರ್ಮರಿ ತಿನ್ಬೇಕಲ್ಲ ಬಂದ್ರೆ ನೀವು ಅದೆಂತ ಮಾಡೋಲ್ಲ, ಹಂಗಾರೆ ನಾವೆಂತ ಮಾಡೋದಿಲ್ಲ. ಅಲ್ಲಲ್ಲಪ್ಪ, ಅವರನ್ನ ನೀವು ಅದ್ರ ಟೀಮ್ ಅವ್ರಿಗೆ ಹೇಳಿ ಅವರೊಂದು ಶಾಪ್ ಆಗ್ತಾರೆ. ಕಬ್ಬಿನ ಜ್ಯೂಸ್ ಅವ್ರಿಗೆ ಇಲ್ಲ ಒಂದು ಕಬ್ಬಿನ ಜ್ಯೂಸ್ ಆಗ್ತಾನೆ. ನೀವು ಅದನ್ನ ಅಂತವ್ರು ಈ ತಳಮಟ್ಟದ ಏನು ಅಂಗಡಿ ಇದ್ದಾರಲ್ಲ ಅವ್ರನ್ನ ನೀವು ಅಪ್ರೋಚ್ ಆಗ್ಬೇಕು. ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ, ಸ್ಕೂಲ್ಗಳು ಬಂದು ಹಾಕ್ತಾರೆ ಸರ್. ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಹೇಳಿದವ್ರು ಬರ್ತಾರೆ ಅಲ್ಲಿ. ಸರಿ ಆಯ್ತಕ್ಕೆ. ಸೊ ಇಂಥ ಶಾಪ್ಸ್ ಇದೆಯಲ್ಲ, ಈ ಬೇಕಾದಲ್ಲಿ ಚರ್ಚೆ ಮಾಡಿಕೊಂಡು ಹಾಕಿ. ಯಾವ ಶಾಪ್ ಆಗ್ತದೆ ಗೊತ್ತಿಲ್ಲ, ಆಗುದಿದ್ರೆ ಅದು ಫ್ರೀ ಅಲ್ಲಪ್ಪ, ಅಲ್ಲ ಸ್ಟಾಲ್ ಫ್ರೀ. ಅವರು ಅಂತವ್ರಿಂದ ಕಡಿಮೆ ಮಾಡಿ, ಈ ಸಣ್ಣ ಸಣ್ಣ ಇವ್ರಿದ್ದವ್ರಿಗೆಲ್ಲ ಸರಿ ಅಲ್ಲಿ ಬಂದಾಗ ಜನರಿಗೆ ಒಂದು ಇದು ಅದು ಮತ್ತೆ ನೀವು ಅಪ್ರೋಚ್ ಆಗ್ಬೋದು. ಬಹುಶಃ ನಮ್ಮ ತಾಲೂಕು ನಮ್ಮ ಅಧ್ಯಕ್ಷರು ಬಹುಶಃ ಎಲ್ಲ ನಮ್ಮ ಅಧ್ಯಕ್ಷರಾದ ನಮ್ಮ ಧನಂಜಯ ಕುಂಬ್ಳೆ ಅವರು, ತ್ಯಾಗ ಮಾಸ್ಟರ್, ಬಹುಶಃ ಇವರೆಲ್ಲ ಸೇರಿಕೊಂಡು ಟೀಮ್ ಮಾಡಿ ತಂದ ಎಲ್ಲ ಅಧಿಕಾರಿಗಳ ನಿಮ್ಮೆಲ್ಲ ಸಹಕಾರ ಪಡೆದುಕೊಂಡು ಒಂದು ಟೀಮ್ ವರ್ಕ್ ಆಗಿ ಇಷ್ಟರ ಕೆಲಸ ಆಗಿದೆ. ಇದೆಲ್ಲ ಯಶಸ್ವಿಯ ವಿಚಾರದಲ್ಲಿದೆ. ಅದೇ ಇದರಿಂದ ಇರುವಂತಹ ಶ್ರಮವೇ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು 1 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿ ಹಂತ ಹೋಗಿ ಎಲ್ಲವೂ ಕೂಡ ಸೇರಿಸಿಕೊಂಡು ಬಹುಶಃ ಇದೊಂದೊಂದು ಟೀಮ್ ಆಗಿ ಒಂದು ಕೆಲಸ ಆಗಿದೆ. ಅದನ್ನು ನಾವು ವಿವರಣೆ ಮಾಡಿದ ಮತ್ತೆ ಸಮಯ ಬೇಕಾಗ್ತದೆ. ಈಗ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡುವಂತ ಕೆಲಸಕ್ಕೆ ನಾವಿವತ್ತು ಬಂದಿದ್ದೇವೆ. ಈಗ ನಾವೆಲ್ಲ ಒಟ್ಟಿಗೆ ಸೇರಿ ಅವರವರ ಜವಾಬ್ದಾರಿಯನ್ನು ಅವರು ಸಮರ್ಪಣೆ ಮಾಡದಿದ್ರೆ ಇಷ್ಟೇ ಮಾಡಿ ಕೂಡ ನಾಳೆ ಪ್ರಯತ್ನ ಕೆಲಸ ಆಗ್ತದೆ. ಇಲ್ಲೇ ತನಕ ಕರೆಕ್ಟ್ ಆಗಿ ಬಂದಿದೆ. ಇನ್ನು ಇರುವುದು ಎಷ್ಟು, ಒಂದು 8-5-6 ದಿವಸ. ಈಗ ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್ ಅವರ ಏನ್ ಜವಾಬ್ದಾರಿ ಇದೆ ಅದನ್ನು ನಾವು ಸಮರ್ಪಕವಾಗಿ ಅನುಷ್ಠಾನ ನಾವು ಮಾಡ್ಬೇಕು. ಇದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮತ್ತೆ ಮಾಡಿದಾರ, ಮೀಡಿಯಾದಲ್ಲಿ ಅಪ್ರೋಚ್ ಮಾಡಲಿಲ್ಲ. ಡಿಪಾರ್ಟ್ಮೆಂಟ್ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರ್ತದೆ. ಈಗ 10th ಎಕ್ಸಾಮ್ ಇದೆ, 8th ಎಕ್ಸಾಮ್, ಅದು ನೋಡಿಕೊಂಡು ಬರೀ ಸಣ್ಣ ಸಣ್ಣ ಮಕ್ಕಳು ಬಂದು ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಸ್ವಲ್ಪ ದೊಡ್ಡವರದ್ದು ಅರ್ಥ ಆಗುವಂಥದ್ದು ಅಥವಾ ಸ್ವಲ್ಪ ಅದನ್ನು ಆಗುವ ಅಂಥದ್ದು ಇರಲಿ. ನಿಮ್ಮ ಈ ಪ್ರಾಬ್ಲಮ್ ಬಿಟ್ಟು ನಿಮ್ಗೆ ಗೊತ್ತಿದೆ, ಒಂದು 10th ಸ್ಟ್ಯಾಂಡರ್ಡ್ ಮತ್ತೊಂದು 10th ಒಂದು ಬಿಟ್ಟು 8th 7th 8th ಅಂತ ಬರೋದು ಬರಲಿ. ಮತ್ತೆ ಕಾಲೇಜಿನವರು ಇದೊಂದು ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತೇವೆ, ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ. ನಾಳೆ ಸಂಪೂರ್ಣವಾದಂತ ಒಂದು ಆಮಂತ್ರಣ ಪತ್ರಿಕೆ ನಮ್ಮ ಕೈ ಸಿಗ್ತದೆ. ಎಲ್ಲರಿಗೂ ವಿಳಾಸಕ್ಕೆ ನಾವು ಪೋಸ್ಟ್ ಮಾಡ್ತೇವೆ. ಹೌದು, ಈಗ ಸಾಂಕೇತಿಕವಾಗಿ ಮಾನ್ಯ ಶಾಸಕರು, ಸಭಾಧ್ಯಕ್ಷರು ಈ ಒಂದು 27ನೇ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಬಹಳ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೀನಿ.